ಬಂಧುಗಳೇ, ಈಗ ಕೆಲವೇ ಕ್ಷಣಗಳಲ್ಲಿ ಈ ವಿಶೇಷ ಕಾರ್ಯಕ್ರಮ ಪ್ರಾರಂಭವಾಗಲಿರುವುದು. ನಾನು ನಿಮ್ಮೆಲ್ಲರನ್ನು ಕಡಲ ಕಿನಾರೆಯಲ್ಲಿರುವ ಎಲ್ಲ ನನ್ನ ಬಂಧುಗಳನ್ನು, ಭಗಿನಿಯರನ್ನು ನಾನು ಈ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಬೇಕು ಎಂದು ಎನಿಸ್ತಾ ಇದ್ದೇನೆ. ಎಲ್ಲ ವಿಷಯಗಳಲ್ಲೂ ಬಹಳ ಸ್ಫೂರ್ತಿದಾಯಕವಾಗಿ, ನಮಗೆ ಶಕ್ತಿದಾಯಕವಾಗಿರುವಂತಹ ನಗರದ ಜಿಲ್ಲಾ ಧಾರ್ಮಿಕ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀ ಕೃಷ್ಣಗಟ್ಟಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ಸದ್ಭಾವನಾ ವೇದಿಕೆಯ ಉಪಾಧ್ಯಕ್ಷರು ಜಾಸ್ಲಿನ್ ಡಿಸೋಜರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ವೇದಿಕೆಗೆ ನಾನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹೊಸಕುರಳಿ ಅದರ ನಿರ್ದೇಶಕರಾದಂಥ ವಿದ್ಯಾಧರ್ ಶೆಟ್ಟಿ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿ ಸದ್ಭಾವನಾ ವೇದಿಕೆ ಇದರ ಮೊಹಮ್ಮದ್ ಅನ್ವರನ್ನು ಕೂಡ ನಾನು ವೇದಿಕೆಗೆ ಈ ಸಂದರ್ಭದಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಜನಾಬ್ ಎಚ್ ಮೆಹಮೂದ್ ನಮ್ಮ ಮಂಗಳೂರು ಉಳ್ಳಾಳದ ಪ್ರತಿಷ್ಠಿತ ಉದ್ಯಮಿಯಾಗಿದ್ದಾರೆ ಹಾಗೂ ಸದ್ಭಾವನಾ ವೇದಿಕೆಯ ಓರ್ವ ಸದಸ್ಯರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈಗಾಗಲೇ ಇನ್ಸ್ಪೆಕ್ಟರ್ ಅವರು ಬರಲಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರನ್ನು ಹೃತ್ಪೂರ್ವಕ ಸ್ವಾಗತಿಸುತ್ತಾ ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ಇದರ ಉದ್ದೇಶ, ಇದರ ಪ್ರಾಸ್ತಾವಿಕ ಭಾಷಣಕ್ಕಾಗಿ ನಾನು ವಿದ್ಯಾಧರ್ ಶೆಟ್ಟಿ ಅವರನ್ನು ನಾನು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತ. ಕಡಲ ಕಿನಾರೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಉಳ್ಳಾಲದ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಬಳಗ ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಯೋಜಿಸಿದೆ. ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಲಯನ್ ಪ್ರಸಾದ್ ಕುಮಾರ್ ರೈ ಅವರು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಹೌದವರು, ಹಾಗೂ ಎಲ್ಲ ಸದ್ಭಾವನಾ ವೇದಿಕೆಯ ಬಂಧುಗಳನ್ನು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಬಂಧುಗಳನ್ನು ಸ್ವಾಗತಿಸ್ತಾ, ಆತ್ಮೀಯ ಬಂಧುಗಳೇ, ಕಡಲ ಕಿನಾರೆಯ ಸುಂದರ ಪರಿಸರ ನಾನು ಆಗಲೇ ಹೇಳಿದೆ. ದೂರದಲ್ಲಿರುವಂತಹ ಬಂಧುಗಳು ಒಂದಷ್ಟಾದರೂ ಹತ್ತಿರ ಬಂದು ಈ ಕಾರ್ಯಕ್ರಮದ ಬಗ್ಗೆ ಆಸಕ್ತಿ ವಹಿಸಿ ಕಿವಿಯನ್ನು ಇತ್ತ ಕೊಟ್ಟು ಕೇಳಿದರೆ ನಾವು ಮಾಡುವಂತಹ ಈ ಕಾರ್ಯಕ್ರಮ, ನಮ್ಮ ಸಂದೇಶ ಒಂದಷ್ಟು ಜನರಿಗೆ ತಲುಪಿದರೆ ಅದರಿಂದ ಸ್ವಲ್ಪ ಪ್ರಯೋಜನವಾದರೂ ನಾವು ಮಾಡುವಂತಹ ಕಾರ್ಯಕ್ರಮ ಅದು ಸಾರ್ಥಕ ಎನ್ನುವಂತಹ ಭಾವನೆಯಲ್ಲಿ ಆದಷ್ಟು ಎಲ್ಲ ಬಂಧುಗಳನ್ನು ಹತ್ತಿರಕ್ಕೆ ನಾವು ಸ್ವಾಗತಿಸ್ತಾ ಇದ್ದೇವೆ. ಒಂದು ವೇಳೆ ಹತ್ತಿರ ಬರಲು ಆಗದಿದ್ದರೂ ನಿಮ್ಮ ಕಿವಿಯನ್ನಾದರೂ ಇತ್ತ ಕೊಟ್ಟು ಕಣ್ಣಿನ ಒಂದು ದೃಷ್ಟಿಯಾದರೂ ಕಡಲ ಆ ಒಂದು ಕಿನಾರೆಯ ಅಂಚಿನಿಂದ ಈಚೆಗೆ ನಿಮ್ಮ ದೃಷ್ಟಿಯನ್ನು ಹರಿಸಿಕೊಂಡು ನಮ್ಮ ಮಾತುಗಳು ಮತ್ತು ಮುಂದೆ ನಡೆಯಲಿರುವಂತಹ ವ್ಯಸನದಿಂದ ಮಸಣದೆಡೆಗೆ ಎನ್ನುವಂತಹ ಆ ಒಂದು ಬೀದಿ ನಾಟಕ, ಅಂದರೆ ಸಂದೇಶ ಕೊಡುವಂತಹ ಒಂದು ನಾಟಕ, ಅದನ್ನೆಲ್ಲರೂ ವೀಕ್ಷಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಇದೀಗ ಸದ್ಭಾವನಾ ವೇದಿಕೆ ಮತ್ತು ಹೊಸಕುರಲ್ ಬಳಗ ಯಾಕೆ ಇಂತಹ ಕಾರ್ಯಕ್ರಮಗಳನ್ನು ಮಾಡಿಕೊಳ್ತಾ ಇದೆ, ಅದರಲ್ಲೂ ನಾವು ಇವತ್ತು ಈ ಒಂದು ಸುಂದರ ಸಂಜೆಯಲ್ಲಿ ಕಡಲ ಕಿನಾರೆಯನ್ನು ಯಾಕೆ ಆರಿಸಿಕೊಂಡು ಎನ್ನುವ ಉದ್ದೇಶದಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದು ಸಭಾಂಗಣದಲ್ಲಿ ಮಾಡಿದಾಗ ಒಂದಷ್ಟು ಸೀಮಿತ ಜನರಿಗೆ ಮಾತ್ರ ತಲುಪಲಿಕ್ಕೆ ಸಾಧ್ಯವಾಗುತ್ತದೆ. ಅಲ್ಲಿ ನಾವು ಆಹ್ವಾನಿಸಿದ ಒಂದಷ್ಟು ಬಂಧುಗಳು ಇರ್ತಾರೆ. ಆ ಆಹ್ವಾನಿಸಿದ ಬಂಧುಗಳ ಮಧ್ಯೆ 4 ಗೋಡೆಗಳ ಮಧ್ಯೆ ನಮ್ಮ ಕಾರ್ಯಕ್ರಮ ನಡೆಯುತ್ತದೆ. ಆ ಕಾರ್ಯಕ್ರಮವನ್ನು ವೀಕ್ಷಿಸುವಂತಹವರು ನಮ್ಮ ಆತ್ಮೀಯರಾಗಿರ್ತಾರೆ, ನಮಗೆ ಬೇಕಾಗಿರುವಂಥವರಾಗ್ತಾರೆ. ಅಲ್ಲಿ ನಾವು ಯಾವ ಮಾದಕ ದ್ರವ್ಯದ ವಿರುದ್ಧ ಸಂದೇಶ ಕೊಡುವ ಕಾರ್ಯಕ್ರಮವೇ ಇರಲಿ, ಸೌಹಾರ್ದ ಸಂದೇಶ ಕೊಡುವ ಕಾರ್ಯಕ್ರಮವೇ ಇರಲಿ, ಯಾವುದೇ ಕಾರ್ಯಕ್ರಮವಾದರೂ ಅದು ಸಮಾಜಕ್ಕೆ ಒಟ್ಟು ತಲುಪುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಮ್ಮವರಿರ್ತಾರೆ, ನಮ್ಮ ಒಂದು ಆತ್ಮೀಯ ಕರೆಗಾಗಿ ಬಂದಿರ್ತಾರೆ. ಆ ಕರೆಗಾಗಿ ಬಂದವರು ಒಂದಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ನಾವು ಹೇಳುವ ಮಾತುಗಳನ್ನು ಕೇಳ್ತಾರೆ. ಅವರು ಮುಂದಕ್ಕೆ ಅದನ್ನು ಎಷ್ಟು ಸ್ವೀಕರಿಸ್ತಾರೆ, ಎಷ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಹೇಳಲಿಕ್ಕಾಗುವುದಿಲ್ಲ. ಆದರೆ ಇದು ಬಯಲು ಪ್ರದೇಶ, ಕಡಲ ಕಿನಾರೆಯ ಪ್ರದೇಶ. ಇಲ್ಲಿರುವಂತಹ ಈ ಒಂದು ಜನರಲ್ಲಿ ಮುಕ್ತ ವಾತಾವರಣದಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮಾಡಿಕೊಂಡ್ರೆ ಆ ಮುಕ್ತ ವಾತಾವರಣದಲ್ಲಿರುವಂತಹ ಎಲ್ಲ ಬಂಧುಗಳು ಅದು ನಮಗೆ ಪರಿಚಿತರಾಗಿರಬಹುದು, ಅಪರಿಚಿತರಾಗಿರಬಹುದು. ಆದರೆ ನಾವೆಲ್ಲ ಒಂದು ಸಮಾಜಕ್ಕೆ ಸೇರಿದವರಾಗಿದ್ದೇವೆ. ನಮಗೆಲ್ಲ ಇಂತಹ ಒಂದು ಕಾರ್ಯಕ್ರಮಗಳು ಬೇಕಾಗಿದೆ.
ಅಗತ್ಯವಾಗಿದೆ ಎನ್ನುವಂತಹ ಒಂದು ಸಂದೇಶ ನಿಮ್ಮವರೆಗೆ ತಲುಪಬೇಕು ಎನ್ನುವಂತಹ ಉದ್ದೇಶದಲ್ಲಿ ಇವತ್ತು ಈ ಒಂದು ಮುಕ್ತ ವಾತಾವರಣದಲ್ಲಿ ಕಡಲ ಕಿನಾರೆಯನ್ನು ಆರಿಸಿಕೊಂಡಿದ್ದೇವೆ. ಸಹಜವಾಗಿ ನಾವು ನೋಡ್ತೇವೆ ಬೀದಿ ನಾಟಕಗಳು, ಸಂದೇಶ ಕೊಡುವಂತಹ ರೂಪಕ ನಾಟಕಗಳು ಜನರ ಮಧ್ಯದಲ್ಲಿ ನಡೆಯುತ್ತದೆ. ಅದಕ್ಕೆ ವೇದಿಕೆಗಳು ಬೇಕಾಗಿರುವುದಿಲ್ಲ. ಯಾವುದೇ ವೇದಿಕೆಗಳನ್ನು ಅಪೇಕ್ಷಿಸದೆ ಜನರ ಮಧ್ಯೆ ಮಾಡುವಂತಹ ಇಂತಹ ಕಾರ್ಯಕ್ರಮ ನೇರವಾಗಿ ಅದು ಜನರನ್ನು ತಟ್ಟುತ್ತದೆ. ಆ ಮೂಲಕವಾಗಿ ಜನರಿಗೆ ನಾವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೋ ಆ ಸಂದೇಶವನ್ನು ಕೊಟ್ಟರೆ ಅಲ್ಲಿ 100ರಲ್ಲಿ 10 ಮಂದಿಯಾದರೂ ಆ ಸಂದೇಶವನ್ನು ಸ್ವೀಕರಿಸಿದರೆ ಸಮಾಜ ಒಂದಷ್ಟು ಸುಧಾರಣೆಯಾದೀತು ಎನ್ನುವಂತಹ ಒಂದು ಆಶಾಭಾವನೆ ನಮ್ಮೆಲ್ಲರಲ್ಲೂ ಆಶಾಭಾವನೆ ಬೇಕೇ ಬೇಕು. ನಾವೆಲ್ಲರೂ ಬದುಕುವುದೇ ಒಂದು ಆಶೆಯಿಂದ. ನಾಳೆ ಇಂತಹ ಕೆಲಸಗಳನ್ನು ಮಾಡಲಿಕ್ಕಿದೆ, ನಾಳೆ ಆ ವ್ಯವಹಾರಗಳಾಗಬೇಕು, ಇಂತಹವರನ್ನು ಭೇಟಿಯಾಗಬೇಕು, ನಾಳೆಯ ನಾಡಿನ ತಿಂಗಳ ಕಾರ್ಯಕ್ರಮದ ಪಟ್ಟಿಗಳೆಲ್ಲವೂ ತಯಾರಾಗುತ್ತದೆ. ಆದರೆ ನಮಗೆ ಗೊತ್ತಿರುವುದಿಲ್ಲ ನಾಳೆ ಎನ್ನುವುದು ನಮ್ಮ ಪಾಲಿಗೆ ಎಷ್ಟು ಸತ್ಯ, ಎಷ್ಟು ನಿತ್ಯವಾಗಿ ಇರ್ತದೆ, ಯಾರಿಗೂ ಊಹಿಸಲಾಗದಂತಹ ಸಂಗತಿ. ಯಾವ ನಾಳೆಗಳು ನಮಗೆ ಅನಿಶ್ಚಿತವೋ ಆ ನಾಳೆಗಳ ಬಗ್ಗೆ ನಾವೆಲ್ಲವೂ ನಿರ್ಧರಿಸಿರ್ತೇವೆ. ನಾಳೆಗೆ, ನಾಡದ್ದು, ತಿಂಗಳಿಗೆ, ವರ್ಷಕ್ಕೆ ಎಲ್ಲ ಕಾರ್ಯಕ್ರಮಗಳು ಯೋಜಿತವಾಗಿರ್ತವೆ. ಯಾಕೆ ಹೀಗೆ ಯೋಜಿತವಾಗಿರ್ತವೆ ಅಂತ ಹೇಳಿದರೆ ಅದೊಂದು ಆಶೆ. ನಾಳೆ ಅಂಥ ದಿವಸದಲ್ಲಿ ಇಷ್ಟು ಕೆಲಸಗಳಾಗಬೇಕು, ನನ್ನ ಮಗನ ಶಾಲೆಗೆ ಹೋಗಬೇಕು, ಶಾಲೆಯ ಫೀಸ್ ಕಟ್ಟಲಿಕ್ಕಿದೆ, ಪರೀಕ್ಷೆಗೆ ಅವ ತಯಾರಾಗಬೇಕು, ನನ್ನ ಮನೆಯಲ್ಲಿ ಇಂತಹ ಕಾರ್ಯಕ್ರಮಗಳಿವೆ, ಮದುವೆಯ ಕಾರ್ಯಕ್ರಮಗಳಿವೆ, ನಿಶ್ಚಿತಾರ್ಥದ ಕಾರ್ಯಕ್ರಮಗಳಿವೆ. ಇದೆಲ್ಲವೂ ಪೂರ್ವ ನಿರ್ಧರಿತ ಕಾರ್ಯಕ್ರಮದಲ್ಲಿ ನಮಗೆ ಗೊತ್ತಿಲ್ಲದ ವಿಷಯದ ನಾವು ಎಷ್ಟು ನಿರ್ಧರಿತವಾಗಿದ್ದೇವೆ ಎನ್ನುವುದು ನಮಗೆ ಗೊತ್ತಿಲ್ಲದ ವಿಷಯ. ಅಂತಹ ಆ ಒಂದು ಗೊತ್ತಿಲ್ಲದ ವಿಷಯದ ಮಧ್ಯೆಯೂ ಆಶಾಭಾವನೆಯಿಂದ ಬದುಕುವುದಂತ ಹೇಳ್ತೇವೆ. ಎಲ್ಲರೂ ನಾವು ಬದುಕುವುದು ಹಾಗೆಯೇ. ಒಂದು ರೀತಿಯಲ್ಲಿ ನಮ್ಮ ಸ್ವಾರ್ಥದ ಚಿಂತನೆಯೂ ಇರಬಹುದು, ಸಮಾಜದ ಹಿತ ಚಿಂತನೆಯೂ ಇರಬಹುದು. ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಉಳ್ಳಾಲ ಆರಕ್ಷಕ ಠಾಣೆಯ ಉಪ ಆರಕ್ಷಕ ನಿರೀಕ್ಷಕರಾದಂತಹ ಶ್ರೀಯುತ ಗುರಪ್ಪ ಕಾಂತಿ ಅವರನ್ನು, ಹಾಗೆಯೇ ಶಿವಕುಮಾರ್ ರವರು ಪ್ರೊಫೆಷನಲ್ PSI ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಪ್ರಸ್ತಾವನೆಯ ಮಾತುಗಳನ್ನು ಮುಂದುವರಿಸ್ತಾ ಇದ್ದೇವೆ. ಮಾದಕ ದ್ರವ್ಯದ ವಿರೋಧ, ಅದರ ಜಾಗೃತಿ ಯಾಕೆ ಆಗಬೇಕು ಎನ್ನುವ ಬಗ್ಗೆ ಅವರು ಮನಮುಟ್ಟುವಾಗಿ ಹೇಳಲಿಕ್ಕೆ ಇದ್ದಾರೆ. ಅದನ್ನು ಹೇಳಲಿಕ್ಕೆ ಅವರು ಅರ್ಹರು ಮತ್ತು ಸಮರ್ಥರು. ಯಾಕೆ ಅಂತ ಹೇಳಿದರೆ ಅವರು ದಿನನಿತ್ಯ ಅದರ ವಿರುದ್ಧ ಹೋರಾಟ ಮಾಡುವವರು. ನಾವೆಲ್ಲ ಕೇವಲ ಬಾಯಿ ಮಾತಿನಿಂದ ಹೋರಾಟ ಮಾಡುವುದಿದ್ದರೆ ಅವರು ತಮ್ಮ ಕಾರ್ಯ ಚಟುವಟಿಕೆಯಿಂದ ಕಾರ್ಯವನ್ನೇ ಆ ಒಂದು ಹೋರಾಟಕ್ಕಾಗಿ ನಿಶ್ಚಿತಗೊಳಿಸಿದವರು. ಅಂತಹ ಇಬ್ಬರು ಮಹಾನುಭಾವರು ನಮ್ಮೊಂದಿಗಿದ್ದಾರೆ. ನಾನು ಹೇಳ್ತಾ ಇದ್ದೇನೆ, ನಾವು ಮುಕ್ತ ವಾತಾವರಣದಲ್ಲಿ ಸಂದೇಶವನ್ನು ಕೊಡುವಂತಹ ಪ್ರಯತ್ನ, ಅದಕ್ಕಾಗಿ ಒಂದು ಬೀದಿ ನಾಟಕದ ತಂಡವನ್ನು ನಾವು ಕರೆಸಿಕೊಂಡಿದ್ದೇವೆ. ಅವರು ಒಂದು 25 ನಿಮಿಷಗಳ ಕಾಲ ನಮಗೆ ರಂಜನೆಯ ಜತೆಗೆ ಮಾದಕ ದ್ರವ್ಯದಿಂದ ಆಗುವಂತಹ ಅನಾಹುತಗಳ ಬಗ್ಗೆ, ದುಷ್ಪರಿಣಾಮಗಳ ಬಗ್ಗೆ ಒಳ್ಳೆಯ ಒಂದು ಸಂದೇಶವನ್ನು ದೃಶ್ಯ ರೂಪಕವಾಗಿ ಮನಮುಟ್ಟುವ ಹಾಗೆ, ಯಾವಾಗಲೂ ನಾವು ಬಾಯಿ ಮಾತಿನಲ್ಲಿ ಮಾತನಾಡಿದರೆ, ಭಾಷಣದ ರೀತಿಯಲ್ಲಿ ಹೇಳಿದರೆ ಅದರ ಪರಿಣಾಮ ಬಹಳ ಕಡಿಮೆ. ಆದರೆ ಅದೇ ಮಾತುಗಳನ್ನು ಒಂದು ನಿರ್ದಿಷ್ಟ ತಂಡದಲ್ಲಿ ಒಂದು ನಾಟಕದ ರೂಪದಲ್ಲಿಯೋ ರೂಪಕದ ರೂಪದಲ್ಲಿಯೋ ಪ್ರದರ್ಶಿಸಿದರೆ ಅದು ಜನರಿಗೆ ಬಹಳ ದೃಶ್ಯ ಕಾವ್ಯವನ್ನು ಮೂಡಿಸ್ತದೆ. ನಾವು ನೋಡಿದಂತಹ ಸಂಗತಿಗಳು ಅದು ನಮ್ಮ ಮೆದುಳಿನಲ್ಲಿ ಪ್ರಿಂಟ್ ಆದ ಹಾಗೆ, ಅಚ್ಚೊತ್ತಿದ ಹಾಗೆ ಇರ್ತದೆ. ಅಂತಹ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ರೀತಿಯ ಪ್ರಯತ್ನಗಳು ಯಾಕೆ ಅಂತ ಹೇಳಿದರೆ, ನಾವೆಲ್ಲ ಹೇಳ್ತೇವೆ ನಮ್ಮ ಮನೆ ಸ್ವಚ್ಛವಾಗಿರಬೇಕು ಅಂತ ಹೇಳಿಕೊಂಡು. ನಮ್ಮ ಮನೆ ಸ್ವಚ್ಛವಾಗಿರಬೇಕು ಅಂತ ಹೇಳಿದರೆ ಅರ್ಥ ಏನು? ನಮ್ಮ ಪಕ್ಕದ ಮನೆಗೆ ಸ್ವಚ್ಛವಾಗಿರಬಾರ್ದು ಅಂತ ಹೇಳ ಅರ್ಥ. ನಮ್ಮ ಕಸವನ್ನು ಕೊಂಡೋಗಿ ಪಕ್ಕದ ಮನೆಗೆ ಬಿಸಾಡುವುದು ಅರ್ಥ ಅಲ್ಲ. ನಾವೆಲ್ಲ ಸ್ವಚ್ಛತೆಯ ಕಲ್ಪನೆಯನ್ನು ಎಷ್ಟರ ಮಟ್ಟಿಗೆ ಸೀಮಿತಗೊಳಿಸಿದ್ದೇವೆ ಅಂತ ಹೇಳಿದರೆ, ನಮ್ಮ ಪರಿಸರ, ನನ್ನ ಮನೆ, ನನ್ನ ಕಚೇರಿ ಸ್ವಚ್ಛವಾಗಿರಬೇಕು. ಕೈಯಲ್ಲಿರುವಂತಹ ಕಾಗದದ ತುಂಡನ್ನು ಇನ್ನೊಂದನ್ನು ಎಲ್ಲಿಗೆ ಬಿಸಾಡಿದರೂ ಆಗ್ತದೆ, ಅದು ಸ್ವಚ್ಛವಾಗಿರಬೇಕು ಎನ್ನುವಂತಹ ಕಲ್ಪನೆಯ ವಿಶಾಲ ವ್ಯಾಪ್ತಿ ಬೆಳೆದಿಲ್ಲ. ಅದೇ ರೀತಿಯಲ್ಲಿ ಮಾದಕ ದ್ರವ್ಯದ ಜಾಗೃತಿ ಕೂಡ ಹಾಗೆಯೇ. ನಾವೆಲ್ಲ ನಮ್ಮ ಮನೆ ಸರಿಯಾಗಿರಬೇಕು ಅಂತ ಬಯಸುವಾಗ ನಮ್ಮ ಮನೆ ಸರಿಯಾಗಿರಬೇಕು. ಆ ಮೂಲಕವಾಗಿ ನಾವು ಯಾವ ಸಮಾಜದಲ್ಲಿ ಬದುಕುತ್ತಾ ಇದ್ದೇವೆಯೋ ಆ ಸಮಾಜ ಸ್ವಚ್ಛವಾಗಿರಬೇಕು, ಮಾದಕ ದ್ರವ್ಯದಿಂದ ಮುಕ್ತವಾಗಿರಬೇಕು, ವ್ಯಸನ ಮುಕ್ತವಾದಂತಹ ಸಮಾಜವೊಂದು ನಮಗೆ ಬೇಕು ಎನ್ನುವ ಕಾರಣಕ್ಕಾಗಿ ಇಂತಹ ಸಂದೇಶಗಳನ್ನು ಕೊಡುವ ಕಾರ್ಯಕ್ರಮ ನಿರಂತರವಾಗಿ ಸದ್ಭಾವನಾ ವೇದಿಕೆಯಿಂದ ಮತ್ತು ಪೊಸಕುರಲ್ ಬಳಗದಿಂದ ಆಗುತ್ತಾ ಇದೆ. ನಾವು
ಕಳೆದ ವರ್ಷ ಕೆಲವು ಶಾಲೆಗಳಿಗೆ ಹೋಗಿ ಶಾಲಾ ಮಕ್ಕಳಿಗೆ, ಶಾಲಾ ಶಿಕ್ಷಕರಿಗೆ ಮಾದಕ ದ್ರವ್ಯದಿಂದ ಆಗುವಂತಹ ಅನಾಹುತಗಳ ಬಗ್ಗೆ ಪರಿಣಾಮಕಾರಿಯಾದಂತಹ ಸಂದೇಶದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹಾಗೆ ಹಲವಷ್ಟು ಸೌಹಾರ್ದ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರಬಹುದು, ಅದನ್ನು ನಾನು ಪ್ರತ್ಯೇಕವಾಗಿ ವಿವರಿಸಲಿಕ್ಕೆ ಹೋಗುವುದಿಲ್ಲ. ಹೊಸಕುರಲ್ ಬಳಗದಿಂದ ಯಾವಾಗಲೂ ಸೌಹಾರ್ದ ಇಫ್ತಾರ್, ಸೌಹಾರ್ದ ದೀಪಾವಳಿ ಮತ್ತು ಕ್ರಿಸ್ಮಸ್ ಕೂಟಗಳು ಆಗುತ್ತಾ ಇರ್ತದೆ. ಅದಕ್ಕೆ ಬೇರೆ ಬೇರೆಯವರು ಜತೆಯಾಗ್ತಾರೆ. ನಮ್ಮ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಅದಕ್ಕೆ ಪ್ರಧಾನವಾಗಿ ಜತೆ ಆಗ್ತದೆ. ಅದೇ ರೀತಿಯಲ್ಲಿ ಸದ್ಭಾವನಾ ವೇದಿಕೆಯಿಂದ ಅಲ್ಲಲ್ಲಿ ಸೌಹಾರ್ದ ಈದ್ ಸಮ್ಮೇಳನ ಕಾರ್ಯಕ್ರಮಗಳು, ಸೌಹಾರ್ದ ದೀಪಾವಳಿ ಸಮ್ಮೇಳನ ಕಾರ್ಯಕ್ರಮಗಳು, ಹೀಗೆ ಬೇರೆ ಬೇರೆ ರೀತಿಯ ಸೌಹಾರ್ದ ಕಾರ್ಯಕ್ರಮಗಳು. ಈ ಸೌಹಾರ್ದ ಕಾರ್ಯಕ್ರಮಗಳ ಅಗತ್ಯ ಏನು ಅಂತ ಹೇಳಿದರೆ, ನಾವೆಲ್ಲರೂ ನಮ್ಮ ಹಬ್ಬವನ್ನು ಆಚರಿಸ್ತೇವೆ. ನಮ್ಮ ಹಬ್ಬವನ್ನು ಆಚರಿಸಲಿಕ್ಕೆ ನಾವು ಸ್ವತಂತ್ರರು, ಮುಕ್ತರು. ಆದರೆ ನಮ್ಮ ಹಬ್ಬದ ಆ ಒಂದು ವ್ಯಾಪ್ತಿ ಹೊರ ಪ್ರಪಂಚಕ್ಕೆ ತಿಳಿದಾಗ, ನಮ್ಮ ಮನೆಯ ಹತ್ತಿರದವರಿಗೆ, ಮೊದಲು ನಾವು ಚಿಕ್ಕದಿರುವಾಗೆಲ್ಲ ಹಾಗೇ ಇತ್ತು. ನಮ್ಮ ಹಬ್ಬಗಳೆಲ್ಲವೂ ಎಲ್ಲರೂ ಒಟ್ಟಾಗಿ ಆಚರಿಸುವಂತಹ ವಾತಾವರಣ. ಈಗೆಲ್ಲ ಸಂಕುಚಿತಗೊಂಡು ಮನೆಗಳೆಲ್ಲವೂ ಬಾಗಿಲು ಮುಚ್ಚುವಂತಹ ಪರಿಸ್ಥಿತಿಯಲ್ಲಿ ಹತ್ತಿರದ ಮನೆಯವನ್ನೇ ತಿಳಿಯದಂತಹ ಆ ಒಂದು ವೇಗದ ವಾತಾವರಣದಲ್ಲಿ ಬೆಳೀತಾ ಇದ್ದೇವೆ. ನಾವೆಲ್ಲ ಹೇಳ್ತಾ ಇದ್ದೇವೆ, ವಾತಾವರಣ ವೇಗವಾಗಿದೆ, ಪ್ರಪಂಚ ವೇಗವಾಗಿದೆ, ಇಡೀ ಪ್ರಪಂಚವನ್ನು ನಮ್ಮ ಮುಷ್ಟಿಯೊಳಗೆ ಒಂದು ಮೊಬೈಲ್ ಫೋನ್ನಲ್ಲಿ ನಾವು ವೀಕ್ಷಿಸಬಹುದು, ಎಲ್ಲವನ್ನು ಹೇಳ್ತಾ ಇದ್ದೇವೆ. ಎಷ್ಟು ವೇಗವಾಗಿ ಆಧುನಿಕತವಾಗಿ ಬೆಳೆಯುತ್ತಾ ಇದ್ದೇವೋ ಅಷ್ಟೇ ಮನುಷ್ಯರು ಸಂಕುಚಿತರಾಗುತ್ತಾ ಇದ್ದಾರೆ. ನಾನು, ನನ್ನದು, ನನ್ನ ಮನೆ ಎನ್ನುವುದನ್ನು ಬಿಟ್ಟರೆ ಮುಂದಕ್ಕೆ ಅದು ನಾನು, ನನ್ನದು ಎನ್ನುವಂತಹ ಒಂದು ಪರಿಕಲ್ಪನೆಗೆ ಬಂದು ನಿಲ್ಲುವಂತಹ ಅಪಾಯಕಾರಿ ಮಟ್ಟದವರೆಗೆ ನಾವು ಮುಟ್ಟುತ್ತಾ ಇದ್ದೇವೆ. ಇಂತಹ ಅಪಾಯಕಾರಿ ಮಟ್ಟದಿಂದ ಮುಕ್ತವಾಗಿ ನಾವೆಲ್ಲ ಸೌಹಾರ್ದವಾಗಿ ಬೆರೆತಾಗ, ನಮ್ಮ ಹಬ್ಬಗಳನ್ನು ಪರಸ್ಪರ ಜತೆಯಾಗಿ ಎಲ್ಲರೂ ಒಟ್ಟಾಗಿ ಆಚರಿಸಿಕೊಂಡಾಗ, ನಮ್ಮ ನಮ್ಮ ವಿಚಾರಗಳನ್ನು ಒಟ್ಟಾಗಿ ವಿನಿಮಯ ಮಾಡಿಕೊಂಡಾಗ, ಯಾವ ಧರ್ಮವೂ ಕೆಡುಕನ್ನು ಸಾರುವುದಿಲ್ಲ, ಯಾವ ಧರ್ಮವೂ ಅನ್ಯಾಯ ಮಾಡಲಿಕ್ಕೆ ಹೇಳುವುದಿಲ್ಲ, ಯಾರೂ ಅನ್ಯಾಯ ಮಾಡಲಿಕ್ಕೆ ಹೇಳುವುದಿಲ್ಲ. ಹಾಗಾದರೆ ಅನ್ಯಾಯ ಮಾಡುವವರು ಯಾರು? ಕೆಡುಕು ಮಾಡುವವರು ಯಾರು? ಸಮಾಜದಲ್ಲಿ ಸಾಮರಸ್ಯಕ್ಕೆ ಕಂಟಕ ತಂದಿಡುವವರು ಯಾರು? ಇಂತಹ ಆ ಒಂದು ತಂದಿಡುವಂತಹ ಯಾವ ಮಂದಿ ಇದ್ದಾರೋ ಆ ಕೆಲವೇ ಮಂದಿಯನ್ನು ಸಮಾಜದಿಂದ ಗುರುತಿಸುವಂತಹ ಕೆಲಸ ನಾವು ಸರಿಯಾಗಿದ್ದರೆ ಸಾಧ್ಯವಾಗುತ್ತದೆ ಎನ್ನುವಂತಹ ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು, ಇದರ ವಿಶಾಲ ವ್ಯಾಪ್ತಿಯನ್ನು ಗುರುತಿಸಿಕೊಂಡು ಮಾಡ್ತಾ ಇದ್ದೇವೆ. ಇದೆಲ್ಲವೂ ನಾವು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಾವು ಹೇಳಿದರೆ ಅದು ಕೇವಲ ಭ್ರಮೆಯಾದೀತು. ನಾವು ಇವತ್ತು ಮಾಡುವಂತಹ ಕಾರ್ಯಕ್ರಮ ಖಂಡಿತವಾಗಿಯೂ ಮುಂದೊಂದು ದಿನ ನಮ್ಮ ಮುಂದಿನ ಪೀಳಿಗೆಗಾದರೂ ಒಂದು ಒಳ್ಳೆಯ ಸಮಾಜವನ್ನು, ಒಳ್ಳೆಯ ವಾತಾವರಣ ಇಲ್ಲಿ ನಿರ್ಮಿಸಿಕೊಟ್ರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ನಮ್ಮನ್ನು ನಾಳೆ ಯಾರು ನೆನೆಸಿಕೊಳ್ತಾರೋ ಅದು ದೊಡ್ಡ ವಿಷಯ ಅಲ್ಲ, ನಾವು ನಾಳೆ ಇರ್ತೇವೋ ಇಲ್ವೋ ಅದು ದೊಡ್ಡ ವಿಷಯ ಅಲ್ಲ. ಆದರೆ ನಾಳೆಗಾಗಿ ನಾವೆಲ್ಲ ಹೇಳ್ತೇವೆ, ನಮ್ಮ ಪರಿಸರವನ್ನು ನಾಳೆಗಾಗಿ ನಾವು ಕಾಪಾಡಬೇಕು, ನಮ್ಮ ನೀರನ್ನು ಕಾಪಾಡಬೇಕು, ನಮ್ಮ ಸಂಪನ್ಮೂಲಗಳನ್ನು ಕಾಪಾಡಬೇಕು. ಹಾಗೆಯೇ ನಾವು ಕೂಡ ಮಾನವ ಸಂಪನ್ಮೂಲಗಳು ಇದನ್ನು ಕಾಯ್ದಿಡುವಂತಹ ನಮ್ಮ ಸಣ್ಣ ಪೀಳಿಗೆಯನ್ನು, ನಾಳಿನ ತಲೆಮಾರಿಗೆ ಒಂದು ಒಳ್ಳೆಯ ಜವಾಬ್ದಾರಿಯುತವಾದಂತಹ ಸಮಾಜದಲ್ಲಿ ಎಲ್ಲರೊಡನೆ ಪರಸ್ಪರ ನಗುವ ಮೂಲಕ ಬೆರೆತು ಮಾತನಾಡುವಂತಹ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಿಸಿಕೊಟ್ರೆ, ಈಗ ಯಾವ ನಂಬುಗೆಗೆ ಅಪನಂಬಿಕೆಗಳು ಬೆಳೆಯುತ್ತಾ ಇದ್ದೇವೆಯೋ, ಸಂಶಯಗಳೆಲ್ಲವೂ ಅಪವಾಗಿ ಬೆಳೆಯುತ್ತಾ ಇದೆಯೋ, ಅಂತಹ ಅಪನಂಬಿಕೆಗಳಿಂದ ಮುಕ್ತವಾಗಿ ಸಮಾಜ ಒಂದು ಸುಂದರವಾಗಬಹುದು, ಸುದೃಢವಾಗಬಹುದು ಎನ್ನುವ ಕಲ್ಪನೆಯೊಂದಿಗೆ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಪ್ರಯತ್ನ ಇವತ್ತು ಮುಕ್ತ ಬಯಲಲ್ಲಿ, ಕಡಲ ಕಿನಾರೆ ಈ ಸುಂದರ ಪ್ರಯತ್ನದಲ್ಲಿ ಆಗುತ್ತಾ ಇದೆ. ನೀವೆಲ್ಲರೂ ಈ ಸಂದೇಶವನ್ನು ಕಿವಿಗೊಟ್ಟು ಕೇಳಿ ಇದನ್ನು ಅರ್ಥ ಮಾಡಿಕೊಂಡು ನಾವು ಸರಿಯಾಗಿರುವ ನಮ್ಮ ಮಕ್ಕಳನ್ನು ಒಳ್ಳೆಯ ವಾತಾವರಣದಲ್ಲಿ ಬೆಳೆಸುವ, ವ್ಯಸನ ಮುಕ್ತರನ್ನಾಗಿ ಅವರನ್ನು ಸಮಾಜದ ಒಳ್ಳೆಯ ನಾಗರಿಕರನ್ನಾಗಿ ಕೊಡುವಂತಹ ಒಂದು ಹೊಣೆಗಾರಿಕೆ ನಮಗೆಲ್ಲರಿಗೂ ಇದೆ ಎನ್ನುವಂತಹ ಮಾತುಗಳ ಮೂಲಕವಾಗಿ ನನ್ನ ಆ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಮಾದಕ ವ್ಯಸನ ಜನಜಾಗೃತಿ ಮತ್ತು ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮದಲ್ಲಿ ಈ ದಿನ ಸಂಜೆ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಉಳ್ಳಾಲ ಪರಿಸರದ ನಾಗರಿಕರೇ, ಮಾತೆಯರೇ, ವಿಶೇಷವಾಗಿ ಈ ಕಳೆದ ಒಂದೆರಡು ವರ್ಷಗಳಿಂದ ನಾವು ಕೂಡ ನಮ್ಮ ಇಲಾಖೆಯ ವತಿಯಿಂದ ಈ ಮಾದಕ ದ್ರವ್ಯದ ವ್ಯಸನದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದ್ದೀವಿ. ಅದಕ್ಕಿಂತ ಮೊದಲು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಈ ಮಾದಕ ದ್ರವ್ಯದ ಏನು ಯಾವುದೇ ಒಂದು ಅಪರಾಧಗಳು ಒಂದು ಘಟಿಸಿದಾಗ
ನಾವು ಮೊದಲಿಂದನೂ ಅದರ ಬಗ್ಗೆ ಏನು ಪ್ರಕರಣ ದಾಖಲಿಸುವಂತಹ ಮತ್ತು ಅದರ ಪ್ರಕ್ರಿಯೆ ಮುಂದುವರಿಸುವಂಥ ಕೆಲಸಗಳನ್ನು ಮೊದಲಿಂದನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ ಕಳೆದ 1-2 ವರ್ಷಗಳಿಂದ ಈ ಪ್ರಕರಣವನ್ನು ದಾಖಲಿಸುವಂಥದ್ದು, ಕೇಸ್ ಮಾಡುವಂಥದ್ದು, ಅದರೊಟ್ಟಿಗೆ ಈ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮಗಳು ಕೂಡ ನಮ್ಮ ಈ ಯಾವುದು ವಿಜಯ ಕರ್ನಾಟಕ ಒಂದು ಬಳಗದೊಂದಿಗೆ ನಮಗೆ ಹಿಂದಿನ ವರ್ಷದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡಿವಿ. ಅದೇ ರೀತಿ ಸದ್ಭಾವನಾ ವೇದಿಕೆಯ ಇವರು ಹೊಸಕೊರಲ್ನ ವಿದ್ಯಾಧರ ಶೆಟ್ಟಿ ಅವರು ಮತ್ತು ಇವರು ನಮ್ಮ ಸದಾನಂದ ಬಂಗೇರ್ ಅವರು ಮೊನ್ನೆ ನಮ್ಮ ಸ್ಟೇಷನ್ಗೆ ಬಂದಾಗ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರ ಬಗ್ಗೆ ತಾವು ಭಾಗವಹಿಸಬೇಕು ಅಂತ ಹೇಳಿದರು. ಸೊ ನಾವು ಕೂಡ ಭಾಳಷ್ಟು ಖುಷಿಯಿಂದ, ಯಾಕಂತ ಹೇಳಿದರೆ ನಮ್ಮ ಕೆಲಸ ಏನು ಅಂತ ಹೇಳಿದರೆ ಮುಖ್ಯವಾಗಿ ಈ ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅಪರಾಧಗಳು ನಡೆದಾಗ ನಾವು ಅದನ್ನು ಪ್ರಕರಣವನ್ನು ದಾಖಲಿಸುವಂಥದ್ದು, ಅದರದ್ದು ತನಿಖೆ ಮಾಡುವಂಥದ್ದು, ಅದರ ಪ್ರಕ್ರಿಯೆಗಳನ್ನು ಮುಂದುವರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆದರೆ ಅದಕ್ಕಿಂತ ಮೊದಲಿಗೆ ನಮ್ಮ ಒಂದು ಇಲಾಖೆಯಲ್ಲಿ ಒಂದು ಮಾತಿದೆ, ಏನಂತ ಹೇಳಿದರೆ ಅಪರಾಧ ನಡೆದಾಗ ಅದರ ಒಂದು ತನಿಖೆಯನ್ನು ಮಾಡೋದಕ್ಕಿಂತ ಮೊದಲಿಗೆ ಅದನ್ನು ಅಪರಾಧಗಳಾಗದಂತೆ ಇರುವಂಥ ತಡೆಯುವಂಥ ಕೆಲಸ ಭಾಳ ಮುಖ್ಯವಾಗಿರ್ತದೆ. ಸೊ ಅಷ್ಟಾಗಿಯೂ ಕೂಡ ಏನಾದರೂ ನಡೆದಾಗ ಅದರ ಪ್ರಕ್ರಿಯೆಗಳು ಆ ರೀತಿ ನಡ್ಕೊಂಡು ಹೋಗ್ತದೆ. ನಮ್ಮ ವಿದ್ಯಾಧರ ಶೆಟ್ಟಿ ಅವರು ಮಾತಾಡ್ತಾ ಒಂದು ಮಾತನ್ನು ಹೇಳಿದರು, ಏನಂತ ಹೇಳಿದರೆ ಈ ಒಂದು ಮಾದಕ ದ್ರವ್ಯದ ಸಂಬಂಧಪಟ್ಟಂಗೆ ನಮ್ಮ ಇಲಾಖೆ ನಿಜವಾಗ್ಲೂ ಭಾಳಷ್ಟು ಒಂದು ಏನೋ ಪ್ರಮುಖವಾಗಿರ್ತದೆ ಅಂತೇಳಿ. ಬಟ್ ನಾನು ನಿಜವಾಗ್ಲೂ ಒಂದು ಮಾತು ಹೇಳ್ತೀನಿ, ಅದು ಮಾದಕ ದ್ರವ್ಯದ ಸಂಬಂಧಪಟ್ಟಂಗೆ ಕೇಸುಗಳು ಇನ್ನೊಂದು ಬಂದಾಗ ನಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ ಹೊರತು ನಿಜವಾಗಿಯೂ ಅದನ್ನು ತಡೆಗಟ್ಟಬೇಕಿದ್ರೆ ಅದು ಸಮಾಜದಿಂದ ಈ ರೀತಿಯಾಗಿರುವಂಥ ಒಂದು ಎಲ್ಲರ ಒಂದು ಏನು ಸಂಘಟನೆಯಿಂದ ಆ ಒಂದು ಕುಟುಂಬದಿಂದ ಸ್ಟಾರ್ಟ್ ಆಗಬೇಕು ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಮನುಷ್ಯ ಮೊದಲು ಏನು ನಾವೊಂದು ಸಮಾಜ ಜೀವಿ. ಮನುಷ್ಯನಿಗೆ ಮೊದಲ ಪಾಠಶಾಲೆ ಯಾವುದು ಅಂತ ಹೇಳಿದರೆ ಮನೆ. ಮನುಷ್ಯನಿಗೆ ಸಂಸ್ಕಾರ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ ಮೊದಲು ಮನೆಯಿಂದಾನೇ, ಅದು ತಂದೆ ತಾಯಿಯಿಂದಾನೇ ಸಂಸ್ಕಾರ ಸ್ಟಾರ್ಟ್ ಆಗಬೇಕು. ಏನಾಗ್ತದೆ ಮೊದಲಿನಿಂದನೂ ಕೂಡ ಇವತ್ತಿಗೆಲ್ಲ ನಾವು ನ್ಯೂಕ್ಲಿಯರ್ ಕುಟುಂಬಗಳಂತ ಹೇಳ್ತೀವಿ. ಏನು ಮೊದಲೆಲ್ಲ ಕೂಡು ಕುಟುಂಬಗಳು ಇರ್ತಾಯಿತ್ತು. ಹಳ್ಳಿಗಳಲ್ಲಿ ನಾವು ಬೆಳೆದಂಥ ವಾತಾವರಣಗಳಲ್ಲಿ ಹೇಗಿರ್ತಿತ್ತು ಅಂತ ಹೇಳಿದರೆ ಒಂದು ಕೂಡು ಕುಟುಂಬ ಒಂದು ಪದ್ಧತಿ, ಏನು ಜಾಯಿಂಟ್ ಫ್ಯಾಮಿಲಿ ಅನ್ನುವಂಥ ಪದ್ಧತಿ ಇರ್ತಿತ್ತು. ಅಲ್ಲಿ ಮನೆಯಲ್ಲಿ ಎಲ್ಲ ಒಂದು ಹಿರಿಯರು, ಎಲ್ಲ ವಯಸ್ಸಿನ ಹಿರಿಯರು ಇರ್ತಾಯಿದ್ರು. ಇವತ್ತು ನಾವು ಏನು ನೋಡ್ತಾ ಇದ್ದೀವಿ, ತಂದೆ ತಾಯಿ ಬಿಟ್ಟರೆ ಬೇರೆ ಇನ್ನೊಬ್ಬರು ಮನೆಯಲ್ಲಿ ಕಾಣಲಿಕ್ಕೆ ಅವಕಾಶಗಳಿಲ್ಲ. ಅದು ಬೇರೆ ಬೇರೆ ಕಾರಣದಿಂದ ಆ ರೀತಿಯ ಒಂದು ಬದಲಾವಣೆಗಳು ಆಗ್ತಾ ಇದ್ದಾವೆ. ನಾವು ಅದಕ್ಕೆ ಏನು ಅದಕ್ಕೆ ತಕ್ಕಂಗೆ ಮುನ್ನಡಿಬೇಕು, ಸರಿ. ಆದರೆ ಮೊದಲು ಏನಾಗ್ತಿತ್ತು ಅಂತ ಹೇಳಿದರೆ ಒಂದು 3-4 ತಲೆಮಾರುಗಳು ಒಟ್ಟಿಗೆ ಒಂದು ಏನು ಜೀವಿಸುವಂಥ ವ್ಯವಸ್ಥೆಗಳಿತ್ತು. ಅಲ್ಲಿ ಮನೆಯಲ್ಲಿ ಹಿರಿಯರು ಇರ್ತಿದ್ರು, ಏನು ತಂದೆ ತಾಯಿಗಳಿಗಿಂತ ಹಿರಿಯರು ಇರ್ತಾಯಿದ್ರು, ತಂದೆ ತಾಯಿ ಇರ್ತಾಯಿದ್ರು, ಚಿಕ್ಕಪ್ಪ ಚಿಕ್ಕಮ್ಮ ಇರ್ತಾಯಿದ್ರು, ಮತ್ತು ನಮ್ಮ ವಯಸ್ಸಿನ ಅಣ್ಣ ತಂಗಿ ಅಥವಾ ಅವ್ರ ವಯಸ್ಸಿನವ್ರು ಎಲ್ಲರೂ ಇರ್ತಾಯಿದ್ರು. ಸೊ ಆಗ ಮಗುವಿಗೆ ಒಂದು ಸಂಸ್ಕಾರ ಯಾವ ರೀತಿ ದೊರೀತಾ ಇತ್ತು ಅಂತ ಹೇಳಿದರೆ ನಾವು ನಮ್ಮ ವಯಸ್ಕರೊಟ್ಟಿಗೆ ಯಾವ ರೀತಿ ವ್ಯವಹರಿಸಬೇಕು, ಯಾವ ರೀತಿ ಮಾತಾಡಬೇಕು, ಅವರಿಗಿಂತ ದೊಡ್ಡವರೊಟ್ಟಿಗೆ ಯಾವ ರೀತಿ ಇರಬೇಕು, ಆಮೇಲೆ ಇನ್ನೂ ವಯಸ್ಸಾದವರೊಟ್ಟಿಗೆ ನಾವು ಯಾವ ರೀತಿ ಇರಬೇಕು ಅನ್ನೋದಂತನ್ನು ಯಾವುದನ್ನು ಮಕ್ಕಳಿಗೆ ಕಲಿಸುವ ಏನು ನಾವು ಬುದ್ಧಿಪೂರ್ವಕವಾಗಿ ಕಲಿಸುವಂಥ ಅವಶ್ಯಕತೆ ಇರಲಿಲ್ಲ. ಅದು ಆ ಒಂದು ಇದರಲ್ಲೇ ಬಂದು ಬಿಡ್ತಾ ಇತ್ತು. ಮತ್ತು ಹಾಗೇ ಅಲ್ಲ, ಮತ್ತು ಇನ್ನೊಂದು ಸಣ್ಣ ಹಳ್ಳಿಯಲ್ಲಿ ಒಂದು ವ್ಯವಸ್ಥೆ ಹೇಗೆ ಅಂತ ಹೇಳಿದರೆ ಒಂದು ಮನೆ ಒಂದು ಮಗು ಅಂತ ಹೇಳಿದರೆ ಇಡೀ ಊರಿನವರು ಅದನ್ನು ಗುರುತಿಸುವಂಥ ವ್ಯವಸ್ಥೆ ಇರ್ತಿತ್ತು ಸಣ್ಣ ಸಣ್ಣ ಇದರಲ್ಲಿ. ಸೊ ಹಾಗಿರುವಾಗ ಏನಾಗ್ತಿತ್ತು ಅಂತ ಹೇಳಿದರೆ ಒಬ್ಬ ಹುಡುಗ ಅಥವಾ ಒಬ್ಬ ಯಾರೋ ಒಂದು ಮಗು ಒಂದು ಏನಾದರೂ ತಪ್ಪು ಮಾಡ್ತಿದೆ ಅಂತ ಹೇಳಿದರೆ ಅವರು ಎಂಥ ವಾತಾವರಣ ಇತ್ತು ಅಂತ ಹೇಳಿದರೆ ಊರಲ್ಲಿ ಯಾರೊಬ್ರು ಇನ್ನೊಬ್ಬರು ನೋಡಿದರೂ ಕೂಡ ಅದರ ಒಂಥರ ಭಯ ಬೀಳುವಂಥ ವಾತಾವರಣ. ಏನೋ ಒಂದು ಸಣ್ಣ ತಪ್ಪು ಮಾಡಿದರೂ ಕೂಡ ಅವರು ಯಾರೊಬ್ಬ ಗುರುತಿಸಿದ್ರು ಕೂಡ ನೀನು ಅಂಥವ್ರ ಮಗ ಅನ್ನಲ್ಲ, ನಿಮ್ಮ ಮನೇಲಿ ಹೇಳ್ತೀನಿ ತಡಿ, ಅಥವಾ ಇಂಥ ಒಂದು ವಾತಾವರಣ ಇರ್ತಿತ್ತು. ಈಗ ಏನಾಗಿಬಿಟ್ಟಿದೆ ಅಂತ ಹೇಳಿದರೆ ಎಲ್ಲ ಒಂದು ನಮ್ಮ ಮನೆಗೆ ಸೀಮಿತ ಆಗಿಬಿಟ್ಟಿದೆ. ನಮ್ಮ ವಿದ್ಯಾಧರ ಶೆಟ್ಟಿ ಅವರು ಹೇಳಿದ ರೀತಿ ಸಂಬಂಧಗಳು ಎಲ್ಲಿವರೆಗೂ ಇದಾಗ್ತಾ ಬರ್ತಿದ್ದಾವೆ ಅಂತ ಹೇಳಿದರೆ ಆಯಿತು ನಾನು ನನ್ನ ಮಗ ಅಷ್ಟೇ. ಏನು ಪಕ್ಕದ ಮನೆಯಲ್ಲಿ ಇರುವಂಥ ಒಂದು ಮಗು ಯಾರು ಅಂತ ಹೇಳಿ ಗೊತ್ತಿರೋದಿಲ್ಲ, ಪಕ್ಕದ ಮನೆಯಲ್ಲಿ ಯಾರು ಬಂದರೂ ಹೋದರು ಅಂತ ಗೊತ್ತಿರೋದಿಲ್ಲ, ಯಾರಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಹಾಗಿರುವಾಗ ಈ ಸಂಬಂಧಗಳೇನಾಗ್ತಾ ಬರ್ತಾ ಇದೆ, ಭಾಳಷ್ಟು ನ್ಯೂಕ್ಲಿಯರ್ ಸಣ್ಣ ರೀತಿಯಲ್ಲಿ ಆಗ್ತಾ ಬರ್ತಾ ಇದ್ದಾವೆ. ಸೊ ಅದು ಇವತ್ತಿನ ಕಾಲಕ್ಕೆ ಕೆಲವೊಂದಿಷ್ಟು ಮಟ್ಟದಲ್ಲಿ ನಾವೊಂದು ಕೆಲಸ ಮತ್ತು ಏನಾದರೂ ನೌಕರಿ, ಇನ್ನೊಂದು ಬಿಸ್ನೆಸ್ಸು ಅಂತ ಇದರಲ್ಲಿ ಅದನ್ನು ನಾವು ಒಪ್ಕೊಳ್ಳೇಬೇಕು, ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಇವತ್ತಿಗೂ ಕೂಡ ನಾವು ಒಂದು ಒಟ್ಟಾಗಿ ಎಲ್ಲರೂ ಒಂದೇ ಕಡೆ ಇರೋಣ ಅಂತ ಹೇಳಿದರೆ ಅದಾಗೋದಿಲ್ಲ. ಕೆಲಸದ ನಿಮಿತ್ತ ಬೇರೆ ಕಡೆ ಹೋಗಬೇಕು, ಆ ಒಂದು ಮನಸ್ಥಿತಿಯನ್ನು ನಾವು ಇವತ್ತು ಒಪ್ಕೊಳ್ಳೇಬೇಕು. ಆದರೆ ಅದರಲ್ಲಿಯೂ ಕೂಡ ನಾವು ನಮ್ಮ ಮಕ್ಕಳಿಗೆ ಏನು ಒಂದು ಯಾವ ರೀತಿಯ ಸಂಸ್ಕಾರವನ್ನು ಕೊಡ್ಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ವಿಚಾರ ಮಾಡಬೇಕಾಗಿದೆ. ಎಲ್ಲವೂ ಇವತ್ತು ಶಾಲೆ ಇರ್ಬೋದು, ಇವತ್ತು ಸಂಘಟನೆಗಳಿರ್ಬೋದು, ಇವತ್ತು ಮನೆ ಇರ್ಬೋದು,
ಮತ್ತು ಈ ಒಂದು ಎಲ್ಲ ಸಹಭಾಗಿತ್ವದಲ್ಲಿ ನಾವು ಯಾವ ರೀತಿಯ ಮಕ್ಕಳಲ್ಲಿ ಒಂದು ಒಳ್ಳೆಯ ಭಾವನೆಗಳನ್ನು, ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಒಂದು ಏನು ಸಹಭಾಗಿತ್ವದಲ್ಲಿ ಒಂಟಿಯಾಗಿ ಒಟ್ಟಾಗಿ ಒಂದು ಏನು ವಿಚಾರವನ್ನು ಮಾಡಬೇಕಾಗಿರುವಂಥ ಸ್ಥಿತಿ ಇವತ್ತಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ ಏನು ಅಂತ ಹೇಳಿದರೆ, ಮಕ್ಕಳು ನಾನು ಪ್ರತಿ ಸಲ ನಾನು ಇಂಥ ಸಂದರ್ಭಗಳಲ್ಲಿ ಏನು ವಿಜಯ ಕರ್ನಾಟಕದೊಂದಿಗೆ ಒಂದು ಭಾಳಷ್ಟು ಕಾರ್ಯಕ್ರಮಗಳನ್ನು ನಾವು ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವಿ. ಅಂಥ ಸಂದರ್ಭಗಳಲ್ಲಿ ಮಕ್ಕಳು ಎಷ್ಟು ಒಂದು ಹೆಚ್ಚಿನ ಸಮಯವನ್ನು ಮನೆಯಿಂದ ಹೊರಗಡೆ ಎಲ್ಲ ಕಳೀತಿರ್ತಾರೆ, ಸ್ಕೂಲಲ್ಲಿ ಇನ್ನೊಂದರಲ್ಲಿ ಮತ್ತೊಂದು ಕಲಿತಿರ್ತಾರೆ. ಆದರೆ ಭಾಳಷ್ಟು ಸಂದರ್ಭಗಳು ಏನಾಗ್ತದೆ ಅಂತ ಹೇಳಿದರೆ, ಮಗುವಿನ ವರ್ತನೆಯನ್ನು ನಾವು ಯಾರೂ ಕೂಡ ಗಮನಿಸಲಿಕ್ಕೆ ಹೋಗೋದಿಲ್ಲ. ಮಗು ಸ್ಕೂಲಿಗೆ ಹೋಗ್ತಿದ್ದ, ಆಯಿತು, ಸ್ಕೂಲಿಗೆ ಹೋಗಿ ಕಳಿಸಿ ಮತ್ತು ಸ್ಕೂಲ್ ಬಂದರೆ ಮುಗೀತು. ಮಗು ಸ್ಕೂಲಿಗೆ ಹೋದಾಗ ಓದ್ತಾನಾ ಇಲ್ವಾ, ಅವನು ಯಾರೊಟ್ಟಿಗೆಲ್ಲ ಸುತ್ತಿರ್ತಾನೆ, ಸರಿಯಾಗಿ ಸ್ಕೂಲಿಗೆ ಹೋಗ್ತಾನೆ, ಸ್ಕೂಲಿಗೆ ಹೋಗ್ತಾನೆ ನಿಜ, ಆದರೆ ಕ್ಲಾಸಲ್ಲಿ ಇರ್ತಾನೆ ಇಲ್ವಾ, ಹೊರಗಡೆ ಯಾರೊಟ್ಟಿಗೆ ಸುತ್ತಾನೆ, ಅವನ ವರ್ತನೆಗಳು ಯಾವ ರೀತಿ ಇದೆ ಏನು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಒಂದು ಮಾದಕ ದ್ರವ್ಯದ ಒಂದು ಚಟಕ್ಕೆ ಬಲಿಯಾದ ಅಥವಾ ಅದಕ್ಕೆ ಆ ಒಂದು ಇದನ್ನು ಸ್ಟಾರ್ಟ್ ಮಾಡಿದ ಅನ್ನುವಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ವರ್ತನೆಗಳು ಸಾಕಷ್ಟು ರೀತಿಯಲ್ಲಿ ಬದಲಾವಣೆ ಆಗ್ತಾ ಹೋಗ್ತದೆ. ಅದನ್ನು ಮುಖ್ಯವಾಗಿ ಯಾರು ಮೊದಲು ಗುರುತಿಸಬೇಕು ಅಂತ ಹೇಳಿದರೆ, ಒಂದು ಆ ಮನೆಯಲ್ಲಿರುವಂತಹ ತಂದೆ ತಾಯಿ ಅದನ್ನು ಗುರುತಿಸಬೇಕು, ಸ್ಕೂಲಲ್ಲಿರುವಂತಹ ಆ ಒಂದು ಶಿಕ್ಷಕರು ಅದನ್ನು ಗುರುತಿಸಬೇಕಾಗ್ತದೆ ಏನು. ಆ ಹಿನ್ನೆಲೆಯಲ್ಲಿ ನಾನು ಇವತ್ತು ಇಲ್ಲಿ ಬಹಳಷ್ಟು ಜನ ತಾಯಂದಿರಿದ್ದೀರಿ, ನೀವು ಏನು ಅಂತ ಹೇಳಿದರೆ, ಯಾವುದೇ ಒಂದು ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಅವರ ಪ್ರತಿಯೊಂದು ವರ್ತನೆಗಳನ್ನು ನಾವು ಗಮನಿಸಬೇಕು. ಸಾಮಾನ್ಯವಾಗಿ ನೋಡಿ, ಏನು ಮಾದಕ ದ್ರವ್ಯ ಅಂತ ಹೇಳಿದ್ರೆ ಏನು, ಮಾದಕ ದ್ರವ್ಯ ಅಂತ ಅನ್ನೋ ಸಂದರ್ಭದಲ್ಲಿ ಡ್ರಗ್ಸ್ ಅನ್ನುವಂಥದ್ರಲ್ಲಿ ಎರಡು ರೀತಿ ಬರ್ತದೆ. ಏನು, ಒಂದು ನಿಯಂತ್ರಿತ ಒಂದು ಡ್ರಗ್ಸ್, ಅದು ನಿಯಂತ್ರಿತ ಮಾದಕ ದ್ರವ್ಯ, ಇನ್ನೊಂದು ನಿಷೇಧಿತ ಅಂಥೇಳಿ. ನಾವೊಂದು ಕಾಫ್ ಸಿರಪ್, ಒಂದು ಕೆಮ್ಮಿಗೆ ಒಂದು ಔಷಧ ಅಂತ ತಗೋತೀವಿ, ಅದು ಕೂಡ ಒಂದು ಡ್ರಗ್. ಮೀನ್ಸ್ ಅದೇನಂತ ಹೇಳಿದರೆ, ಆ ಒಂದು ಲಿಮಿಟೆಡ್ ಇದರಲ್ಲಿ ಏನು ನಿಯಂತ್ರಿತವಾಗಿ ಅದನ್ನು ತಗೊಂಡ್ರೆ ಅದು ನಮಗೆ ಆರೋಗ್ಯವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡ್ತದೆ ಏನು. ಅದೇ ಒಂದು ಚಟ ಆಗಿಬಿಟ್ರೆ ಅದು ಏನು ಮನುಷ್ಯನಲ್ಲಿನ ತನ್ನ ವರ್ತನೆಗಳನ್ನು, ಅವನ ದೇಹದ ಚಟುವಟಿಕೆಯನ್ನು ಏನು ಬೇರೆ ಒಂದು ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ನಾವು ಆ ಒಂದು ಪ್ರತಿಯೊಂದು ಸಲ ಒಂದು ಮಗುವಿನ ವರ್ತನೆಯನ್ನು ಗಮನಿಸಬೇಕು, ಏನಾಗ್ತಿದೆ ಅಂಥೇಳಿ. ಸಾಮಾನ್ಯವಾಗಿ ಅದು ಏನು ಮಾದಕ ದ್ರವ್ಯವನ್ನು ಯಾಕೆ ಜನ ಅದನ್ನು ತಗೊಂಡಾಗ ಏನೇನೋ ಒಂದು ಅವರಿಗೆ ಸಾಧ್ಯ ಇಲ್ಲದೆ ಇರುವಂಥ ಕೆಲಸಗಳನ್ನು ಮಾಡೋದು, ಮತ್ತು ಕೆಟ್ಟ ಕೆಲಸಗಳನ್ನು ಮಾಡೋದು, ಅಪರಾಧಗಳನ್ನು ಮಾಡೋದು ಯಾಕೆ ಮಾಡ್ತದೆ ಅಂತ ಹೇಳಿದರೆ, ಅದು ಮನುಷ್ಯನ ಮನಸ್ಸನ್ನು ಉತ್ತೇಜಿಸ್ತದೆ ಏನು, ಮನಸ್ಸನ್ನು ಉತ್ತೇಜಿಸ್ತದೆ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರು ಯಾವುದೇ ಒಂದು ಕೆಲಸವನ್ನು ಮಾಡಲಿಕ್ಕೂ ಏನು ಹಿಂದಾಗೋದಿಲ್ಲ. ಸೊ ಅದು ಡೆಫಿನೆಟ್ಲಿ ನಾವು ಗುರುತಿಸ್ಬೋದು. ಯಾಕಂತ ಹೇಳಿದರೆ, ಅದಕ್ಕೆ ಒಂದು ನಿರಂತರವಾಗಿ ಅದನ್ನು ಸೇವನೆ ಮಾಡ್ತಿರುವಂಥ ವ್ಯಕ್ತಿಯ ಒಂದು ಏನು ಚೆಹರೆನೇ ಚೇಂಜ್ ಆಗ್ತದೆ ಏನು. ಅವನ ಕಣ್ಣುಗಳು ಯಾವತ್ತೋ ಕೆಂಪಾಗಿರ್ತದೆ, ಅವನು ಅವನ ವರ್ತನೆ ಸರಿ ಇರೋದಿಲ್ಲ. ಯಾರೊಟ್ಟಿಗೆ ಆದರೂ ಸ್ಕೂಲ್ನಲ್ಲಿ ಇರ್ಬೋದು, ಮನೆಯಲ್ಲಿರ್ಬೋದು, ಅವನ ವರ್ತನೆಗಳೇ ಬದಲಾವಣೆ ಆಗ್ತಿರ್ತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಏನಾದರೂ ಆ ರೀತಿ ಏನಾದರೂ ಬದಲಾವಣೆಗಳು ಕಂಡಾಗ ನಾವೊಂದು ಹೋಗಿ ಸ್ಕೂಲ್ ಮಾಸ್ಟರ್ ಹತ್ರ ಮಾತಾಡಬೇಕು. ಅವರ ಯಾರು ಸ್ಕೂಲ್ ಟೀಚರ್ ಯಾರು ಇರ್ತಾರೆ, ಏನು ಅವನು ಯಾರೊಟ್ಟಿಗೆ ಅಡ್ಡಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ. ಸೊ ಅಂಥ ಸಂದರ್ಭದಲ್ಲಿ ಏನಾದರೂ ಅಗತ್ಯ ಇದ್ದರೆ ಒಂದು ಕೌನ್ಸಿಲಿಂಗ್ ಮಾಡಿಸುವಂಥದ್ದು, ನಾವೇ ಅಥವಾ ಆಪ್ತ ಸಮಾಲೋಚನೆ ಯಾರು ಶಿಕ್ಷಕರೇ ಮಾತಾಡುವಂಥದ್ದು, ಅಥವಾ ನಾವು ಕುಂತು ಮಾತಾಡುವಂಥದ್ದು, ಈ ಎಲ್ಲ ಒಂದು ಇದನ್ನು ಮಾಡೋ ಏನು ಕ್ರಮಗಳನ್ನು ನಾವು ಅಳವಡಿಸಿಕೊಂಡಾಗ ಇದನ್ನು ಬಹಳ ಬೇಗ ಆ ಒಂದು ಏನು ಆ ಒಂದು ಮಾದಕ ದ್ರವ್ಯವನ್ನು ಸೇವಿಸಿ ಒಂದು ಮಗು ಅಥವಾ ಒಂದು ಯುವಕ ಹಾಳಾಗುವಂಥ ಸಂದರ್ಭಕ್ಕಿಂತ ಮೊದಲಿಗೆ ನಾವು ಇದನ್ನು ಗುರುತಿಸಿ ಮಾಡಿಕೊಂಡ್ರೆ ಒಂದಿಷ್ಟು ಏನು ಪರಿಹಾರಗಳನ್ನು ನಾವು ಅದಕ್ಕೆ ಕಂಡುಹಿಡಿಬೋದು. ಮತ್ತು ನಾವು ಬಹಳಷ್ಟು ಸಲ ಈ ಒಂದು ಮಾದಕ ದ್ರವ್ಯ ಸಂಬಂಧಪಟ್ಟಾಗ ಯಾರಾದರೂ ನಾವು ಏನು ಆ ರೀತಿ ಒಂದು ಅಫೆನ್ಸ್ ಆದಾಗ ಅವ್ರನ್ನ ವಶಕ್ಕೆ ತೊಗೊಂಡಾಗ, ಇನ್ನೊಂದು ಸಲ ಇದು ಮಾಡಿದಾಗ ಈ ಡಾಕ್ಟ್ರು ಅಥವಾ ವೈದ್ಯರು ಅದರಾಗೆ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಮಾದಕ ದ್ರವ್ಯ ಅನ್ನುವಂಥದ್ದು ಅದನ್ನು ಸೇವಿಸೋದು ಒಂದು ಅಪರಾಧ ಅನ್ನೋಕ್ಕಿಂತ ಮೊದಲಿಗೆ ಅದೊಂದು ಏನು ಮಾನಸಿಕ ಕಾಯಿಲೆ. ಒಂದು ಸಲ ಅದಕ್ಕೆ ಒಂದು ಸಲ ಮನುಷ್ಯ ಅಡಿಕ್ಟ್ ಆಗಿಬಿಟ್ರೆ ಅದರಿಂದ ನಾವು ಹೊರಗೆ ತರಲಿಕ್ಕೆ ಆಗೋದಿಲ್ಲ. ಎಷ್ಟೋ ಸಲ ಅದೇ ವ್ಯಕ್ತಿಗೆ ಅನ್ನಿಸ್ತಿರ್ತದೆ, ನಾನು ಇದರಿಂದ ನನ್ನ ಒಂದು ಆರೋಗ್ಯ ಹಾಳಾಗ್ತಾ ಇದೆ, ನನ್ನ ಮನೆಯ ಒಂದು ಪರಿಸರ, ಮನೆಯಲ್ಲಿ ಒಂದು ವಾತಾವರಣ ಹಾಳಾಗ್ತಾ ಇದೆ, ಆಮೇಲೆ ಆ ಸುತ್ತಮುತ್ತಲಿನ ಪರಿಸರದಲ್ಲಿ ಅದರಿಂದ ಪ್ರಭಾವ ಆಗ್ತದೆ. ಇದೆಲ್ಲ ಎಷ್ಟೋ ಸಲ ಅವನ ಗಮನಕ್ಕೆ ಬಂದಾಗೂ ಅದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಸೊ ಅದನ್ನು ನಾವು ಗುರುತಿಸೋದ್ರಿಂದ ಏನಾಗ್ತದೆ, ಅವನಿಗೆ ಒಂದು ಅಗತ್ಯವಾಗಿರುವಂಥ ಟ್ರೀಟ್ಮೆಂಟನ್ನು ಏನಾದರೂ ಒಂದು
ಆಪ್ತ ಸಮಾಲೋಚನೆ ಇನ್ನೊಂದು ಮತ್ತೊಂದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರ ನಂತರನೂ ಕೂಡ ಏನಾದರೂ ಅಫೆನ್ಸ್ಗಳಾದಾಗ ನಾವು ಕೂಡ ಯಾವತ್ತಿಗೂ ಕೂಡ ಏನು ಅಂತಹ ವಿಚಾರಗಳನ್ನು ನಾವು ಏನು ಜೀರೋ ಟಾಲರೆನ್ಸ್, ಯಾವುದೇ ಈ ಮಾದಕ ದ್ರವ್ಯದ ವಿಚಾರಗಳಲ್ಲಿ ಯಾವತ್ತಿಗೂ ಕೂಡ ನಾವು ಏನು ಅದನ್ನು ಸಹಿಸ್ಕೊಂಡಿರುವಂಥ ಇದು ಪ್ರಶ್ನೆ ಬರೋದಿಲ್ಲ. ಎಷ್ಟೋ ಸಲ ಇದು ಹೇಳ್ತಿರ್ತಾರೆ, ಏನು ನೋಡಿ ಮಗು ಇದೆ ಒಂದು ಸಲ ಇದು ಮಾಡಿ ಅಂತ ಹೇಳ್ಕೊಂಡು. ಸೊ ಅಂಥ ಪ್ರಶ್ನೆಗಳು ನಮ್ಮಲ್ಲಿ ಬರೋದಿಲ್ಲ. ಭಾಳಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಕಾಯ್ದೆ ಇದೆ, ಏನು ಮಾದಕ ದ್ರವ್ಯದ ಒಂದು ಕಾಯ್ದೆ NDPS ಆ್ಯಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಇವನ್ ಜಸ್ಟ್ ಒಂದಿಷ್ಟು ನಮ್ಮ ಹತ್ತಿರ ಒಂದಿಷ್ಟು ಗಾಂಜಾ ಇಟ್ಕೊಂಡ್ರೂ ಕೂಡ ಅದು ಅಫೆನ್ಸ್ ಆಗ್ತದೆ, ಅದರ ಮೇಲೆ ಕೇಸ್ ಆಗ್ತದೆ ಏನು. ಸೊ ಅಂಥದ್ರಲ್ಲಿ ಬಹಳಷ್ಟು ಕೇಸ್ಗಳನ್ನು ನಾವು ವರ್ಷಗಳಿಂದನೂ ಕೂಡ ಕೇಸ್ಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವನ್ ಗಾಂಜಾ ಸೇದಿದ್ರು ಕೂಡ ಒಬ್ಬ ವ್ಯಕ್ತಿ ಇವತ್ತೊಂದು ಗಾಂಜಾ ಸೇದಿದ ಅಂತ ಹೇಳಿದರೆ ಅದು ಅವನ ದೇಹದಲ್ಲಿ ತಿಂಗಳ ಮಟ್ಟಿಗೂ ಕೂಡ ಅದು ಏನು ಇವನು ಸೇದಿದ್ದಾನೆ ಅನ್ನುವಂಥ ಲಕ್ಷಣಗಳು ಇರ್ತದೆ, ಏನು ಅದನ್ನು ವೈದ್ಯಕೀಯ ಇದರಿಂದ ಪತ್ತೆ ಮಾಡ್ಬೋದು. ಸೊ ಅಂಥ ಸಂದರ್ಭಗಳಲ್ಲಿ ಈ ಒಂದು ಯಾವುದು ಸೇದಿದ್ದಿರ್ಬೋದು, ನಮ್ಮ ಪೊಸೆಷನಲ್ಲಿ ಇಟ್ಕೊಂಡಿರೋದಿರ್ಬೋದು, ಮಾರಾಟ ಮಾಡಿದ್ದಿರ್ಬೋದು. ಮತ್ತು ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗ್ತದೆ, ಭಾಳಷ್ಟು ಜನ ಏನು ಮಾಡ್ತಾರೆ ಅಂತ ಹೇಳಿದರೆ, ಕೆಲವೊಂದು ಸಂದರ್ಭಗಳಲ್ಲಿ ಇಲ್ಲ ಅವರು ಗಾಂಜಾ ಸೇದಿದ್ರು, ಪೊಲೀಸ್ನವ್ರು ಕರ್ಕೊಂಡು ಹೋದರು, ಅವ್ರನ್ನ ಮತ್ತೆ ಬಿಟ್ಟು ಕಳಿಸಿಬಿಟ್ರು ಅನ್ನುವಂಥದ್ದು ಭಾಳ ಜನರಲ್ಲಿ ಬಹಳಷ್ಟು ತಪ್ಪು ನಂಬಿಕೆಗಳಿರ್ತದೆ. ಏನಂತ ಹೇಳಿದರೆ, ಪ್ರತಿಯೊಂದು ಕೃತ್ಯಕ್ಕೆ ಏನು ಎಷ್ಟರ ಮಟ್ಟಿಗೆ ಅದು ಅಫೆನ್ಸ್ ಆಗಿದೆ ಅನ್ನೋದ್ರ ಮೇಲೆ ಅವನಿಗೆ ಜಾಮೀನು ಕೊಡುವಂಥದ್ದು ಮತ್ತೊಂದು ಅದು ಕೋರ್ಟ್ಗಳಿಗೆ ಬಿಟ್ಟಿರುವಂಥ ವಿಚಾರ. ಕೆಲವೊಂದಿಷ್ಟು ಸ್ಟೇಷನ್ಗಳಲ್ಲಿ ಬೇಲ್ ಕೊಡುವಂಥ ವ್ಯವಸ್ಥೆಗಳಿರ್ತದೆ. ಸೊ ಅಂಥ ಸಂದರ್ಭಗಳಲ್ಲಿ ಈಗ ಯಾರೋ ಒಬ್ಬರು ಗಾಂಜಾ ಸೇದಿದ್ದಾರೆ, ಏನು ಅವನಿಗೆ ನಾವು ಹಿಡಿದು ಜೈಲಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಒಂದು ಕೇಸ್ ಆಗ್ತದೆ, ಅವ್ರನ್ನ ಬಿಟ್ಟು ಸ್ಟೇಷನ್ನಲ್ಲಿ ಬಿಟ್ಟು ಕಳಿಸುವಂಥ ವ್ಯವಸ್ಥೆ ಇರ್ತದೆ. ಬಟ್ ಭಾಳಷ್ಟು ಜನ ಸಲ ಏನು ಹೇಳೋದು, ಇಲ್ಲ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರೆ, ಹೀಗೆ ಬಿಟ್ಟು ಕಳಿಸ್ತಾರೆ ಅಂತ ಹೇಳಿ. ಮತ್ತು ಆಮೇಲೆ ಅದು ಈಗ ಯಾವುದೇ ಒಂದು ಶಿಕ್ಷೆ ಒಂದು ತೀರ್ಮಾನ ಆಗುವಂಥದ್ದು, ನ್ಯಾಯ ವಿಚಾರಣೆ ನಡೆಯುವಂಥದ್ದು ಅದು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರ. ಸೊ ಅಲ್ಲಿ ನಾವು ಎಷ್ಟೇ ಕೆಲವೊಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟಾಗೂ, ಎಷ್ಟೇ ಒಂದು ಎವಿಡೆನ್ಸು ದಾಖಲೆಗಳನ್ನು ಕೊಟ್ಟಾಗಲೂ ಕೂಡ ಅದು ಜಡ್ಜ್ಗಳ ಮೇಲೆ ಏನು ಅವರ ಒಂದು ಡಿಸ್ಕ್ರಿಷನ್ಗೆ ಬಿಟ್ಟಿರುವಂಥ ವಿಚಾರ ಆಗ್ತದೆ. ಸೊ ಅಂಥದ್ರಲ್ಲಿ ಇವತ್ತಿಗೂ ಕೂಡ ಭಾಳಷ್ಟು ಜನ ನಾವೇನಾದರೂ ಒಂದು ವಿಚಾರ ಬಂದಾಗ ಜನ ಹೇಳ್ತಾರೆ ಏನಂತ ಹೇಳಿದರೆ, ಇಲ್ಲ ಇಲ್ಲಿ ಮಕ್ಕಳು ಎಲ್ಲ ಕೂತ್ಕೊಂಡು ಇದು ಮಾಡ್ತಾಯಿದ್ರು, ಏನಾದರೂ ಅಫೆನ್ಸ್ ಆಗೋಕ್ಕಿಂತ ಮೊದಲಿಗೆ ಹೇಳೋದಕ್ಕಿಂತ ಎಲ್ಲರೂ ಕೂಡ ಇದರಲ್ಲಿ ಏನು ಒಂದು ಧೈರ್ಯವಾಗಿ ಯಾರೋ ಒಂದು ಆ ರೀತಿ ಮಕ್ಕಳು ಈಗ ನೋಡಿ ಭಾಳಷ್ಟು ಸಂದರ್ಭಗಳಲ್ಲಿ ಯಾರು ಅಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ, ನಮಗೆ ಮಾಹಿತಿಯನ್ನು ಕೊಡಿ ಏನು, ನಾವು ಕೂಡ ಯಾರು ಮಾಹಿತಿ ಕೊಟ್ಟರು ಅಂಥ ವಿಚಾರಗಳನ್ನು ಯಾರಿಗೂ ಕೂಡ ಅವ್ರಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಏನು ಭಾಳಷ್ಟು ಜನರಲ್ಲಿ ಆ ಒಂದು ಇದು ಇರ್ತದೆ, ಏನಂತ ಹೇಳಿದರೆ ನಾವೇನಾದರೂ ಇಲ್ಲಿ ಗಾಂಜಾ ಸೇತಿದ್ರು ಅಥವಾ ಇನ್ನೊಂದು ಮಾಡ್ತಿದ್ರು ಅಂತ ಮಾಹಿತಿ ಕೊಟ್ಟರೆ ನಮ್ಮ ಹೆಸರು ಹೇಳಿಬಿಡ್ತಾರೆ ಪೊಲೀಸ್ನವರು ಅನ್ನುವಂಥದ್ದು. ಇದು ಬಹಳಷ್ಟು ಸಂದರ್ಭಗಳಲ್ಲಿ ತಪ್ಪು ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ಆ ರೀತಿ ಹೇಳುವಂಥ ವ್ಯವಸ್ಥೆನೇ ಇಲ್ಲ. ನೀವೊಂದು ಡಯಲ್ 100ಗೆ ಒಂದು ಫೋನ್ ಮಾಡಿ ಈ ರೀತಿಯಿಂದ ಒಂದು ಮಾಹಿತಿ ಹೇಳಿದಾಗ ಏನಾಗ್ತದೆ, ನಮಗೆ ಅಲ್ಲಿ ಒಂದು ಸ್ಪಾಟಿಗೆ ಹೋಗಲಿಕ್ಕೆ ಅವರು ನಮಗೆ ಆ ನಂಬರನ್ನು ಕೊಡ್ತಿರ್ತಾರೆ, ಇಂಥವ್ರೊಬ್ಬರು ಕಾಲ್ ಮಾಡಿದ್ದಾರೆ ಅಂತೇಳಿ. ನಿಮಗೆ ಇನ್ನೊಂದು ಅವಕಾಶನೂ ಇದೆ ನೋಡಿ, ಏನೋ ಒಂದು ಮಾಹಿತಿ ಅದ ಕೊಟ್ಟಾಗ ನನ್ನ ಐಡೆಂಟಿಟಿಯನ್ನು ನಾನು ಡಿಸ್ಕ್ಲೋಸ್ ಮಾಡೋದಿಲ್ಲ, ನನ್ನ ನಂಬರನ್ನು ಯಾರಿಗೂ ಹೇಳಬೇಡಿ ಅನ್ನೋಂಥ ವ್ಯವಸ್ಥೆಯೂ ಕೂಡ ಇರ್ತದೆ. ನೀವು ಆ ರೀತಿ ಬೇಕಿದ್ದರೆ ಹೇಳ್ಬೋದು ಏನು. ಅಟ್ ಎನಿ ಟೈಮ್ ಎಲ್ಲಿ ಕೂಡ ನೀವು ಯಾವುದೇ ರೀತಿ ಆ ರೀತಿ ಘಟನೆಗಳು ಮಾದಕ ದ್ರವ್ಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾರಾಟಕ್ಕೆ ಇರ್ಬೋದು, ಸೇದುವಂಥ ವಿಚಾರಗಳಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಾವು ಆ ಒಂದು ಏನು ಇಮಿಡಿಯೇಟಾಗಿ ಅಲ್ಲಿ ಒಂದು ಪ್ರದೇಶಕ್ಕೆ ಬರುವಂಥದ್ದು ಮತ್ತು ಅದನ್ನು ಯಾರಿರ್ತಾರೋ ಅವ್ರನ್ನ ವಶಕ್ಕೆ ಪಡೆದುಕೊಂಡಂಥ ಪ್ರಕರಣ ದಾಖಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ನಾಗರಿಕರ ಮತ್ತು ನಿಮ್ಮ ಸಹಕಾರ ಇಲ್ಲದೆ ನಾವು ಇಂತಹ ಕೆಲಸಗಳಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಬರೀ ಪೊಲೀಸು ಎಲ್ಲ ಕೂಡ ನಿಯಂತ್ರಣ ಮಾಡಲಿಕ್ಕೆ ಆಗೋದಿಲ್ಲ. ಜನರ ಕಣ್ಣುಗಳೂ ನಮಗೆ ನಮ್ಮ ಪೊಲೀಸಿಂಗ್ ಕೆಲಸವನ್ನು ಮಾಡುವಂಥದ್ದು ಸಾಧ್ಯ ಆಗ್ತದೆ. ನಿಮ್ಮ ಸಹಕಾರ ನಮಗೆ ಇದರಲ್ಲಿ ಬಹಳಷ್ಟು ಅಗತ್ಯ ಇದೆ. ಬರೀ ನಮ್ಮ ಈಗ ನೋಡಿ ಇಷ್ಟು ಒಂದು 6-7 ಹಳ್ಳಿಗಳಿಗೆ ಬರ್ತದೆ, ಒಂದು 2 ಲಕ್ಷ ಜನಸಂಖ್ಯೆಗಿಂತ ಜಾಸ್ತಿ ಜನಸಂಖ್ಯೆ ಒಳಪಡ್ತದೆ. ಅಂಥ ಸಂದರ್ಭದಲ್ಲಿ ಒಂದು 30-40 ಜನ ಪೊಲೀಸರು ಎಲ್ಲವನ್ನು ಆ ಒಂದು ಹದ್ದಿನ ಕಣ್ಣಿನ ರೀತಿ ಕಾಯುವಂಥ ವ್ಯವಸ್ಥೆ ಆಗೋದಿಲ್ಲ. ನಮಗೆ ನಾಗರಿಕರು ಮಾಹಿತಿಯನ್ನು ಕೊಟ್ಟಾಗ ಆ ಒಂದು ವಿಚಾರವನ್ನು ಶೇರ್ ಮಾಡಿಕೊಂಡಾಗ ನಾವು ಖಂಡಿತವಾಗಿಯೂ ಅದರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಸೊ ಅದರ ಬಗ್ಗೆ ನಿಮ್ಮಲ್ಲಿ ಯಾವುದೇ ಹೆದರಿಕೆಗಳು ಮತ್ತೊಂದು ಬೇಡ. ಬಟ್ ಏನಾಗ್ತದೆ ಅಂತ ಹೇಳಿದರೆ, ಯಾವುದೇ ಒಂದು ಕೃತ್ಯ ಅದು ವಿಚಾರಣೆ ನಡೆದು ಅದು ಕೋರ್ಟಲ್ಲಿ ಅವರಿಗೆ ಏನಾದರೂ ಅದರ ಬಗ್ಗೆ ಶಿಕ್ಷೆ ಆಗಬೇಕು, ಇನ್ನೊಂದು ಆಗಬೇಕಿದ್ರೆ ಆ ಒಂದು ಸ್ವತಂತ್ರ ಸಾಕ್ಷಿಗಳು ಯಾರಾದರೂ ಬೇಕಾಗ್ತದೆ. ಅಂಥ ವಿಚಾರದಲ್ಲಿ ಬಹಳಷ್ಟು ಜನ ಯಾರು ಕೂಡ ಇವತ್ತು ಸಾಕ್ಷಿ ಹೇಳೋಕ್ಕೆ ಮುಂದೆ ಬರೋದಿಲ್ಲ. ಅವರಿಗೆ ಒಂದು ಹೆದರಿಕೊಂಡು ಅಥವಾ ಅವರು ನಮ್ಮ ಮೇಲೆ ಏನಾದರೂ ಇದು ಮಾಡ್ಬೋದು ಅನ್ನುವಂಥ ಭಾಳಷ್ಟು ಕಾರಣಗಳಿಂದ ಕೂಡ ಜನ ಮುಂದೆ ಬರೋದಿಲ್ಲ. ಬಟ್ ಆದರೆ ಅಲ್ಟಿಮೇಟ್ಲಿ ಏನಂತ ಹೇಳಿದರೆ, ಸ್ವತಂತ್ರ ಸಾಕ್ಷಿಗಳು ಯಾವುದೇ ಇದಕ್ಕೂ ಬೇಕಾಗ್ತದೆ, ಇಂಡಿಪೆಂಡೆಂಟ್ ವಿಟ್ನೆಸ್ಗಳು ಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ನೀವು ಯಾರೇ ಕೂಡ ಯಾವುದೋ ಸಂಘಟನೆಯವರು ಒಂದು ಗುರುತಿಸ್ಕೊಂಡವರು ಅಂಥವರಾದರೂ ನಮ್ಮ ಜೊತೆಗೆ ಒಂದು ಕೈ ಜೋಡಿಸ್ಲಿಕ್ಕೆ ಮುಂದೆ ಬಂದರೆ ನಾಳೆ ಅದನ್ನು ಒಂದು ಮಟ್ಟದಲ್ಲಿ ನಿಯಂತ್ರಿಸಬಹುದು. ಇಲ್ಲ ಅಂತ ಹೇಳಿದರೆ ಪ್ರತಿ ಸಲ ಏನಾಗ್ತದೆ, ನಾವು ಯಾವುದೋ ಒಂದು ಕರ್ಕೊಂಡು ಬರ್ತೀವಿ, ಒಂದು ಕೇಸ್ ಮಾಡ್ತೀವಿ, ಒಂದು ಕಳಿಸ್ತೀವಿ. ಸೊ ಅದರಲ್ಲಿ ಮತ್ತೆ ಅವರು
ಇದರಲ್ಲಿ ಅವನಿಗೆ ಶಿಕ್ಷೆ ಆಗೋದಿಲ್ಲ ಮತ್ತು ಹಾಗೆ ಈ ರೀತಿ ಬಿಟ್ಟು ಹೋಗ್ತದೆ. ಆದರೆ ಅದು ಯಾರೋ ಒಬ್ಬರು ಈ ಸೇದಿದವರು ಇನ್ನೊಂದು ತಪ್ಪು ಮಾಡಿದಾಯ್ತು, ಈ ಕಂಟಿನ್ಯೂಲಿ ಹ್ಯಾಬಿಚುವಲ್ ಅಂತ ಇರ್ತಾರೆ, ಈ ಹವ್ಯಾಸಿ ಅದನ್ನೇ ವೃತ್ತಿ ಮಾಡ್ಕೊಂಡಂಥವ್ರು ಇರ್ತಾರೆ. ಅಂಥ ಇದರಲ್ಲಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಶಿಕ್ಷೆ ಆದಾಗ ಅವರು ಅದರಿಂದ ಒಂದು ಹೊರಗೆ ಬರುವಂಥದ್ದು, ಅದನ್ನು ಬಿಡುವಂಥ ವ್ಯವಸ್ಥೆಗಳೆಲ್ಲ ಆಗ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಮಾದಕ ದ್ರವ್ಯ ಒಂದು ತಡೆಯುವಂಥದ್ದು ಬಹಳ ಒಂದು ದೊಡ್ಡ ಸವಾಲು. ಯಾಕಂತ ಹೇಳಿದರೆ ಇವತ್ತಿಗೆ ಅದು ಎಷ್ಟರ ಮಟ್ಟಿಗೆ ಇದಾಗಿಬಿಟ್ಟಿದೆ ಅಂತ ಹೇಳಿದರೆ, ಅದು ಎಲ್ಲ ಒಂದು ಏನು ಯಾರು ಒಂದು ಎಷ್ಟು ನಾವು ಒಂದು ಊಟಕ್ಕೆ ಒಂದು ಊಟ ಮಾಡುವಂಥದ್ದು ಎಷ್ಟು ಒಂದು ಇದಾಗಿದೆಯಲ್ಲ, ಅಷ್ಟು ಜನರಿಗೆ ಇವತ್ತು ಅಷ್ಟು ಇದಾಗ್ತಾ ಇದೆ, ಏನು ಅವರಿಗೆ ಅಷ್ಟು ಸಲೀಸಾಗಿ ಸಿಗ್ತಾ ಇದೆ ಏನು. ಮತ್ತು ಇನ್ನೊಂದು, ಈ ಯಾವುದೇ ಒಬ್ಬ ವ್ಯಕ್ತಿ ಒಂದು ಮಾರಾಟ ಮಾಡುವಾಗ ಇನ್ನೊಂದು ಅವನು ಮತ್ತೊಬ್ಬರಿಗೆ ಒಂದು ಸಪ್ಲೈ ಮಾಡುವಾಗ ಸಿಕ್ಕಿಬಿದ್ದಾಗ ಅದರ ಮೂಲವನ್ನು ಹುಡುಕೋದು ಭಾಳಷ್ಟು ಕಷ್ಟ ಆಗ್ತದೆ ನಮಗೆ ಏನು. ಈ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಎದುರಿಸಿರುವಂಥದ್ದು ಕೆಲವೊಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಆ ತನಿಖೆಯ ಮತ್ತು ಇದರ ವಿಚಾರದಲ್ಲಿ ನಾವು ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ ಏನು. ಹಾಗಾಗಿ ನಾವು ಭಾಳಷ್ಟು ಏನು ಅದರ ಮೂಲವನ್ನು ಪತ್ತೆ ಮಾಡುವಂಥ ಸಂದರ್ಭದಲ್ಲಿ ಭಾಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗ್ತದೆ ಏನು. ಆ ರೀತಿಯಲ್ಲಿ ನಾವು ಡೆಫಿನೆಟ್ಲಿ ಆ್ಯಕ್ಟ್ ಮಾಡ್ತೀವಿ ಏನು, ಅದರ ಕಠಿಣ ಕ್ರಮಗಳನ್ನು ತಗೋತೀವಿ. ನಾಗರಿಕರಾದವರು ಎಲ್ಲೇ ಆ ರೀತಿ ನಿಮಗೆ ಒಂದು ಮಾಹಿತಿ ಇದ್ದರೆ ಅಥವಾ ಏನಾದರೂ ಈ ರೀತಿ ನಡೀತಾ ಇದೆ ಅಥವಾ ಯಾರಾದರೂ ಮಾರಾಟ ಮಾಡ್ತಿದ್ದಾರೆ, ಯಾರಾದರೂ ಸೇರ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದ್ದರೆ ನೀವು ನಮ್ಮೊಂದಿಗೆ ಹಂಚಿಕೊಳ್ಳಿ. ಮತ್ತು ಅದರಲ್ಲಿ ಇವತ್ತು ಇನ್ನೊಂದು ಸಾಮಾಜಿಕ ಸಾಮರಸ್ಯ ಅನ್ನುವಂಥ ಕಾರ್ಯಕ್ರಮದ ಅಡಿಯಲ್ಲಿ ಕೂಡ ಸದ್ಭಾವನಾ ವೇದಿಕೆಯವರು ಭಾಳಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಯಾಕಂತ ಹೇಳಿದರೆ ನಾವು ಬೇರೆ ದಿನಗಳಲ್ಲಾದರೆ ಯಾರು ಆಯೋಜಕರು ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಸ್ವಲ್ಪ ಜನ ಸೇರಿಸಲಿಕ್ಕೆ ಇನ್ನೊಂದು ಭಾಳಷ್ಟು ಕಷ್ಟ ಆಗ್ತಿತ್ತು. ಇವತ್ತು ಈ ಒಂದು ಭಾನುವಾರ ಇರೋದರಿಂದ ಮತ್ತು ಒಂದು ಒಳ್ಳೆಯ ಜಾಗದಲ್ಲಿ ಅವರು ಈ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ಈ ವಿಚಾರ ಬಹಳಷ್ಟು ಜನರಿಗೆ ಒಂದು ಹಂಚಿ ಒಂದು ಅವರಿಗೆಲ್ಲ ಅಟ್ಲೀಸ್ಟ್ ಸ್ವಲ್ಪನಾದರೂ ಅವರ ವಿಚಾರಗಳನ್ನ ತಿಳ್ಕೊಂಡು ಅದರ ಮೇಲೆ ಏನಾದರೂ ಸ್ವಲ್ಪ ತಮ್ಮ ಮಕ್ಕಳಿಗೆ, ಬೇರೆಯವರಿಗೆ ಬೇಡ, ನಮ್ಮ ಮನೆ ಮಕ್ಕಳಿಗೆ ನೀವು ಒಂದು ಒಳ್ಳೆಯ ಒಂದು ಸಂಸ್ಕಾರವನ್ನು ನೀಡಿದರೆ ನಿಮ್ಮ ಮಕ್ಕಳು ಅದರಿಂದ ಈ ಒಂದು ಮಾದಕ ದ್ರವ್ಯದ ಚಟಕ್ಕೆ ಅಂಟಿಕೊಳ್ಳದ ರೀತಿಯಲ್ಲಿ ನೀವು ಒಂದಿಷ್ಟು ಜನ ಕಾಪಾಡಿದರೆ ಅವರು ಮಾಡಿರುವಂಥ ಒಂದು ಈ ಶ್ರಮಕ್ಕೆ ಒಂದು ಫಲ ಸಿಗ್ತದೆ. ಸೊ ಅದನ್ನು ಎಲ್ಲರೂ ಕೂಡ ನೀವು ಏನು ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಎಲ್ಲರೂ ಅದನ್ನು ಮನಸ್ಸಿನಲ್ಲಿ ತಿಳ್ಕೊಂಡು ಆ ರೀತಿ ಒಂದು ಕಾರ್ಯಪ್ರವೃತ್ತರಾಗಲಿ ಅಂತ ಹಾರೈಸ್ತಾ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿ ನನಗೆ ಒಂದು ಮಾತಾಡಲಿಕ್ಕೆ ಒಂದೆರಡು ಅವಕಾಶ ಮಾಡಿಕೊಟ್ಟಿರುವಂಥ ಈ ಆಯೋಜಕರಿಗೂ ಮತ್ತು ಎಲ್ಲರೂ ನನ್ನ ವಿಚಾರವನ್ನು ಕೇಳಿಸ್ಕೊಂಡಿರುವಂಥ ಎಲ್ಲರಿಗೂ ಕೂಡ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಇಂದಿಗೆ ಸದ್ಭಾವನಾ ವೇದಿಕೆ ಹಾಗೂ ಹೊಸಕುರಾಳು ಬಳಗದಿಂದ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮಗೆ ಬಹಳ ಉಪಯುಕ್ತವಾದ ಬಹಳಷ್ಟು ಮಾಹಿತಿಯನ್ನು, ಈ ವ್ಯಸನದ ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ಕೊಟ್ಟಂಥ ವೀರಪ್ಪ ಕಾಂತಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿದೆ ಇಲ್ಲಿರೋದು, ಅವರಿಗೆ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತಾ, ನಮ್ಮ ಬಹಳ ನಿರೀಕ್ಷೆಯ ಒಂದು ಬೀದಿ ನಾಟಕ ಈಗಾಗಲೇ ನಡೆಯಲಿರುವುದು ವ್ಯಸನದಿಂದ ಮಸನದೆಡೆಗೆ ಎಂಬಂತಹ ಒಂದು ಶೀರ್ಷಿಕೆಯಲ್ಲಿ ಆ ನಾಟಕಕ್ಕಿಂತ ಮುಂಚೆ ಆ ನಾಟಕವನ್ನು ಪ್ರಾಯೋಜಿಸುವವರು, ಅದನ್ನು ನಡೆಸಿಕೊಡುವವರು ಬೀದಿ ನಾಟಕ ಹರೀಶ್ ಶಕ್ತಿನಗರ, ಅವಿನಾಶ್ ಮಂಗಳೂರು ಇವರ ನಿರ್ದೇಶನ ಮತ್ತು ಸಂಯೋಜನೆಯಲ್ಲೇ ಅವರ ಟೀಮ್ ಆಗಿದೆ. ಈ ಬೀದಿ ನಾಟಕವನ್ನು ಇನ್ನು 2-3 ನಿಮಿಷದೊಳಗೆ ಇಲ್ಲಿ ಪ್ರಾರಂಭವಾಗಲಿರುವುದು. ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಅತ್ಯಂತ ಕೊನೆಯ ಬಿಂದುವಾಗಿರುವ ವಿಶೇಷ ಬಿಂದುವಾಗಿರುವ ನಮ್ಮ ಈ ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಆಗಿರುವಂತಹ ಶ್ರೀಮಾನ್ ಪ್ರಸಾದ್ ರೈ ಕಲಿಮಾರ್ ಅವರೊಂದಿಗೆ ನಾನು ಅಧ್ಯಕ್ಷೀಯ ಭಾಷಣಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಸಚ್ಚಿಂತನೆಯುಳ್ಳ ಸಮಾಜದ ಸ್ವಾಸ್ಥ್ಯವನ್ನು ಬಯಸುವ, ಸರ್ವ ಧರ್ಮೀಯರೊಂದಿಗೆ ಸಹಬಾಳ್ವೆಯನ್ನು ಆಶಿಸುವ, ಈ ಸಮಾಜದಲ್ಲಿ ಸಾಮರಸ್ಯದ ಬದುಕನ್ನು ಎಲ್ಲರೂ ಬದುಕಬೇಕೆನ್ನುವ ಸದ್ಭಾವನೆಯುಳ್ಳ ಸಮಾನ ಮನಸ್ಕರು ಕಟ್ಟಿದಂಥ ತಂಡವೇ ಸದ್ಭಾವನಾ ವೇದಿಕೆ. ಈ ಸಮಾಜದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಕಾಣಿಸಿಕೊಂಡಂಥ ಚಿಕ್ಕ ಪುಟ್ಟ ಗಲಭೆಗಳು ಕೋಮು ಸಂಘರ್ಷದ ಬಣ್ಣ ಪಡೆದು ದೊಂಬಿಗಳಾಗಿ ಪರಿವರ್ತನೆಗೊಂಡು ಅನೇಕ ಜೀವಹಾನಿಗಳು, ಮಾನಹಾನಿಗಳು, ಅಪಾರ ಕಷ್ಟ ನಷ್ಟಗಳು ಹಾಗೂ ಅಮಾಯಕರು ಬಲಿಯಾದಾಗ ಇದಕ್ಕೆ ಏನಾದರೂ ಪರಿಹಾರ ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಶಾಂತಿಪ್ರಿಯರು, ಈ ಸಮಾಜದ ಹಿತಚಿಂತಕರು ಇನ್ನು ಮುಂದಿನ ದಿನದಲ್ಲಿ ನಮ್ಮ ಸಮಾಜದಲ್ಲಿ ಹಾಗಾಗಬಾರದು ಎಂಬ ಮುಂದಾಲೋಚನೆಯನ್ನು ಇಟ್ಟುಕೊಂಡು ಕಳೆದ 4 ವರ್ಷಗಳಿಂದ ಸದ್ಭಾವನಾ ವೇದಿಕೆಯಿಂದ ಈ ಘಟನೆಗಳನ್ನೆಲ್ಲ ಹತ್ತಿಕ್ಕುವಂತಹ, ಗಾಳಿ ಸುದ್ದಿ ಹಬ್ಬಗದಂತೆ ತಡೆಗಟ್ಟುವಂತಹ ಹಾಗೂ ಘಟನೆ ನಡೆದ ಕ್ಷಣ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅದನ್ನು ಅಲ್ಲಿಂದಲೇ ಸರಿಪಡಿಸುವ ಕೆಲಸಗಳನ್ನು ಮಾಡುತ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಾವು ಹೆಚ್ಚಾಗಿ ಯುವ ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ವಿದ್ಯಾರ್ಥಿ ಮಿತ್ರರನ್ನು ಕೇಂದ್ರೀಕರಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ. ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ, ಸಾಕ್ಷ್ಯಚಿತ್ರ ಸ್ಪರ್ಧೆ, ಮಾದಕ ವ್ಯಸನದ ಬಗ್ಗೆ ಜಾಗೃತಿ ಶಿಬಿರ,
ಕೋಮು ಸೌಹಾರ್ದದ ಬಗೆಗಿನ ಬೀದಿ ನಾಟಕಗಳನ್ನು ಮಾಡುತ್ತಾ ಜನತೆಗೆ ತಿಳುವಳಿಕೆಯನ್ನು ನೀಡುತ್ತಾ ಈ ಕೆಲಸದಲ್ಲಿ ವೇದಿಕೆ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. ಈಗ ಇನ್ನು ಮುಂದೆ ಇದು ಭಾಷಣದ ಸಮಯ ಅಲ್ಲ. ಯಾಕೆಂತ ಹೇಳಿದರೆ ಬಹಳ ಮುಖ್ಯವಾದಂಥ ಬೀದಿ ನಾಟಕ ವ್ಯಸನದಿಂದ ಮಸನದೆಡೆಗೆ ಅನ್ನತಕ್ಕಂಥ ಬೀದಿ ನಾಟಕ ಇಲ್ಲಿ ನಡೆಯಲಿಗಿದೆ. ಆದ್ದರಿಂದ ಆತ್ಮೀಯರೇ, ನಾವೆಲ್ಲರೂ ಬೇರೆ ಬೇರೆ ಜಾತಿ ಧರ್ಮ ಮತಗಳಿಂದ ಬಂದಿರಬಹುದು, ಆದರೆ ನಾವೆಲ್ಲರೂ ಮಾನವರು. ಎಲ್ಲ ಧರ್ಮಕ್ಕಿಂತಲೂ ಮಿಗಿಲಾದುದು ಮಾನವ ಧರ್ಮ. ನಾವೆಲ್ಲ ಮಾನವೀಯತೆಯಿಂದ ಬದುಕೋಣ. ನಮ್ಮನ್ನು ನಾವು ತಿದ್ದಿಕೊಂಡು ಈ ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡೋಣ. ಸಮಾಜದ ಪಿಡುಗುಗಳ ವಿರುದ್ಧ, ದುಶ್ಚಟಗಳ ವಿರುದ್ಧ, ಕೋಮುವಾದಿಗಳ ವಿರುದ್ಧ, ಅನ್ಯಾಯದ ವಿರುದ್ಧ ಹೋರಾಡಲು ನಾವೆಲ್ಲ ಒಂದಾಗುವಂದು ಹೇಳುತ್ತಾ, ಒಂದು ಸ್ವಚ್ಛಂದವಾದ ಭಯಮುಕ್ತ ವಾತಾವರಣದಲ್ಲಿ ಪ್ರೀತಿ, ಪ್ರೇಮ, ವಿಶ್ವಾಸದ, ಸಾಮರಸ್ಯದ ಸಹಬಾಳ್ವೆಯ ಸಮಾಜವನ್ನು ನಿರ್ಮಿಸಲಿ ನಾವೆಲ್ಲ ಒಗ್ಗೂಡಿ ಪ್ರಯತ್ನಿಸುವ. ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ಇನ್ನಷ್ಟು ಎತ್ತರಕ್ಕೇರಲು ನಾವೆಲ್ಲ ನಾಗರಿಕರು ಶ್ರಮಿಸೋಣ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ, ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದಂಥ ಸದ್ಭಾವನಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳಿಗೆ, ಹೊಸಕುರಲ್ ಬಲಗದ ಪದಾಧಿಕಾರಿಗಳಿಗೆ ಹಾಗೂ ಪ್ರಮುಖವಾಗಿ ನಮ್ಮ ಸದಾನಂದ್ ಬಂಗೇರವರಿಗೆ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಸನದೆಡೆಗೆ ಎಂಬ ಶೀರ್ಷಿಕೆಯೊಂದಿಗೆ ಒಂದು ಬೀದಿ ನಾಟಕವನ್ನು ಆಯೋಜಿಸಲಾಗಿದೆ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಬೀದಿ ನಾಟಕದಲ್ಲಿ ದೊಡ್ಡ ಒಂದು ಸಂದೇಶವಿದೆ. ಮಾದಕ ದ್ರವ್ಯದ ಅತ್ಯಂತ ದೊಡ್ಡ ಅಪಾಯಕಾರಿ ವಿಷಯಗಳು ಇದನ್ನು ನಮ್ಮ ಮನವರಿಕೆಯಾಗಲಿದೆ. ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಈ ಬೀದಿ ನಾಟಕವನ್ನು ಕೇಳಬೇಕು. ನಮಸ್ಕಾರ. ಸದ್ಭಾವನಾ ವೇದಿಕೆ ಉಳ್ಳಾಲ ಮತ್ತು ಹೊಸಕುರಲ್ ಬಳಗದ ಸಹಯೋಗದಿಂದ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿಯ ಕಾರ್ಯಕ್ರಮ ಮತ್ತು ಸಾಮಾಜಿಕ ಸಾಮರಸ್ಯ ಕಾರ್ಯಕ್ರಮದ ಜೊತೆಗೆ ಎಲ್ರಿಗೂ ಇವತ್ತಿಲ್ಲಿ ಬಂದು ಸೇರಿದ ಈ ಶುಭ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಇದಾಗಲಿ ಅಂತ ಬಯಸುತ್ತಾ, ಮಾದಕ ದ್ರವ್ಯ ಇವತ್ತು ಯಾವ ರೀತಿ ತಲೆ ಎತ್ತಿ ನಿಂತಿದೆ ಅಂದರೆ, ಅದಾಗಲೇ ಇಲ್ಲಿ ಮಾಹಿತಿದಾರರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ಕೂಡ. ಒಂದು ವಿಷಯ ವಸ್ತುವನ್ನು ಕೇವಲ ವಾಚಿಕತನದಲ್ಲಿ ಅಂದರೆ ಮಾತಿನ ಮೂಲಕ ಹೇಳೋದಕ್ಕಿಂತ ಆಂಗಿಕ ಅಭಿನಯದ ಮೂಲಕ, ಸಂಭಾಷಣೆಯನ್ನು ಹೇಳುವ ಮೂಲಕ, ಜೊತೆಗೆ ನಟಿಸುವುದರ ಮೂಲಕ ಹೆಚ್ಚು ಪ್ರಭಾವ ಬೀರುತ್ತೆ ಅಂತ ಅನ್ನೋದು ಈ ನಿಟ್ಟಿನಲ್ಲಿ ಸದ್ಭಾವನಾ ವೇದಿಕೆ ಹಮ್ಮಿಕೊಂಡು ಬಂದಿದೆ. ಮೊದಲಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಅಭಿನಂದನೆಯನ್ನು ಹೇಳ್ತಾ, ಅವರಿಗೆ ಎಲ್ಲ ರೀತಿಯ ಮುಂದಿನ ಹಂತದ ಈ ಆಶಯ ಇನ್ನಷ್ಟು ವಿಸ್ತಾರವಾಗಲಿ ಎಂದು ಹಾರೈಸುತ್ತಾ ನಾವು ಕಾರ್ಯಕ್ರಮ ಆರಂಭಿಸುತ್ತಿದ್ದೇವೆ. ಮುಂದೆ ಕುಂತ ಅಣ್ಣವರೆಲ್ಲ, ಹಿಂದೆ ನಿಂತ ತಂಗಿಯವರೆಲ್ಲ, ಮುಂದೆ ಕುಂತ ಅಣ್ಣವರೆಲ್ಲ, ಹಿಂದೆ ನಿಂತ ತಮ್ಮವರೆಲ್ಲ, ಮಾಡತೀವ ನಿಮಗ ನಮಸ್ಕಾರ, ನಾವು ಮಾಡತೀವ ನಿಮಗ ನಮಸ್ಕಾರ. ಅಂತ ಇಂಥ ನಾಟಕ ಅಲ್ಲ, ಎಲ್ಲ ನೋಡೋ ನಾಟಕ ಇದು. ಅಂತ ಇಂಥ ನಾಟಕ ಅಲ್ಲ, ಎಲ್ಲ ನೋಡೋ ನಾಟಕ. ನೋಡಾದೆ ಹೋಗಬೇಡಿ ನೀವೆಲ್ಲ, ನೋಡಾದೆ ಹೋಗಬೇಡಿ ನೀವೆಲ್ಲ. ಗೀಯಗ ಗಾಗಿಯಗ 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 ಕಾಲೇಜ್ಗೆ ಹೋಗೋಣ. ನಮಸ್ಕಾರ 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 ಅಣ್ಣಂದ್ರೆ ನಮಸ್ಕಾರ. ನಮಸ್ಕಾರ.
ತಮ್ಮಂದ್ರೆ ನಮಸ್ಕಾರ. ನಮಸ್ಕಾರ ರೀ. ಇಲ್ಲಿ ಕುಂತಿರುವ ಅಕ್ಕಂದ್ರೆ ನಮಸ್ಕಾರ. ದೊಡ್ಡ ನಮಸ್ಕಾರ. ಅಂದ್ರೆ ನಮಸ್ಕಾರ. ನಮ್ ಸಮಾಜದಾಗ ಎಲ್ಲ ಸರಿ ಇದೆ ಅಂತ ನಾವು ಹೇಳ್ತೀವಿ. ಹೇಳ್ತಾ ಇದ್ದೀವಿ. ಆದ್ರೆ ಸರಿ ಯಾವುದೂ ಇಲ್ಲ. ಏನ್ ಸ್ವಾಮಿ? ನಾವು ತಪ್ತಾ ಇದ್ದೇವೆ. ಎಲ್ಲಿ ತಪ್ತಾ ಇರೋದು? ಏನಂದ್ರೆ ಕಾಲ ಸರಿ ಇದೆ ಅಂತ ಹೇಳ್ತೀವಿ ಸ್ವಾಮಿ. ಹೌದು, ಕಾಲನೇ ಸರಿ ಇಲ್ಲ. ಕಾಲ ಸರಿ ಇಲ್ವಾ? ಕಾಲ ಸರಿ ಇದ್ರು ನಮ್ ಕಾಲು ಸರಿ ಇಲ್ಲ. ಮೊದಲು ಕಾಲ್ ಸರಿಯಾಗಿರ್ಬೇಕು. ಯುವಕರು, ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಗಳು ಜಾಗೃತೆಯಾಗಿರ್ಬೇಕು. ಅಲ್ಲಿ ವಿಷದ ಹಾವುಗಳು ಇರ್ತವೆ. ಕಾಲೇಜು ರಂಗದಲ್ಲಿ ಕಾಳಿಂಗ ಸ್ವರೂಪ ಬಂದೈತೆ. ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಬಂದೈತೆ. ಕಾಲೇಜು ರಂಗದಲ್ಲಿ ಕಾಳಿಂಗ ಸರ್ಪ ಸುತ್ತೈತೆ. ನೋಡ್ರಪ್ಪ, ಇಲ್ಲೇ ಸುತ್ತ ಇದೆ. ಇಲ್ಲೆಲ್ಲ ಸುತ್ತ ಇದೆ. ಅಲ್ಲ, ಯುವಕರು ಕಾಲೇಜು ಹತ್ತುವ ಕಾಲೇಜಿನ ಮೆಟ್ಟಲೇರುವ ವಿದ್ಯಾರ್ಥಿಗಳೇ, 16ರಲ್ಲಿ ಹಾರಬೇಡಿ. ಎಳವೆಯಲ್ಲೇ ಎಳೆತ. ಹಾಗೆ ಜಾಗೃತಿ ಅಂತ ಮಾಡ್ಲಿಕ್ಕೆ ಬಂದಿದ್ದೇವೆ. ಕಾಲೇಜಿಗೆ ಹೋಗುವ ಹುಡುಗಾನು ಇವನು, ಕಾಲೇಜಿಗೆ ಹೋಗುವ ಹುಡುಗಾನು ಇವನು, ಕಾಲೇಜಿಗೆ ಹೋಗುವ ಹುಡುಗಾನು ಇವನು, ಕಾಲೇಜಿಗೆ ಹೋಗುವ ಹುಡುಗಾನು ಇವನು. ಕೈಯಲ್ಲಿ ಬುಕ್ಕು ಎಲ್ಲೆಲ್ಲ ಲೊಕ್ಕು, ಕೈಯಲ್ಲಿ ಬುಕ್ಕು ಎಲ್ಲೆಲ್ಲ ಕೈಯಲ್ಲಿ ಬುಕ್ಕು ಎಲ್ಲೆಲ್ಲ ಲೊಕ್ಕು, ಕೈಯಲ್ಲಿ ಬುಕ್ಕು ಎಲ್ಲೆಲ್ಲ ಲೊಕ್ಕು. ಗೆಳೆಯರ ಗುಂಪು ಕಂಡ್ರೆ ಮೈಯೆಲ್ಲ ಖುಷ್ ಖುಷ್, ಗೆಳೆಯರ ಗುಂಪು ಕಂಡರೆ ಮೈಯೆಲ್ಲ ಖುಷ್ 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 ಖುಷ್. ಏನಾಯ್ತು? ಎಲ್ಲ ಸಿಗತ್ತೆ? ಏನು ಸಿಗರೇಟ? ನಿನಗೆ ಅಷ್ಟು ಗೊತ್ತಿಲ್ವೇನು? ನಮ್ ಕಾಲೇಜ್ ಆವರಣದ 100 ಮೀಟರ್ ಅಂತರದಲ್ಲಿ ಎಲ್ಲೋ ಮಾದಕ ದ್ರವ್ಯವನ್ನ ಮಾರಾಟ ಮಾಡಂಗಿಲ್ಲ. ಎಲ್ಲಾದ್ರೂ ಮಾಡ್ತಿದಾರೇನ್ರಪ್ಪ? ಇಲ್ಲ ಇಲ್ಲ ಅಲ್ಲ, 100 ಮೀಟರ್ ದೂರದಲ್ಲಿ ಸಿಗಲ್ಲ. ಓಕೆ, 101 ಮೀಟರ್ ದೂರದಲ್ಲಿ ಸಿಗತ್ತೆ ತಾನೆ? ಏನ್ ಸಿಗತ್ತೆ ತಲೆ ಅಲ್ವಾ? ಬಂತು? ಸಿಗತ್ತೆ. ಸರಿ, ಇದೀಗ ಗಿಡ್ಕ ನಾನು ಹೇಳೋದನ್ನ ಕೇಳು. ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಓದಿದ್ದೀರಾ ತಾನೆ? ಓದಿರ್ತಾರೆ, ಪ್ಯಾಕೆಟ್ ಮೇಲೆ ಇದೆ. ಅದು ಪ್ಯಾಕೆಟ್ ಮೇಲೆ ಮಾತ್ರ, ಇದಕ್ಕೆ ಏನು ಆಗಲ್ಲ. ಅಲ್ಲ ಕಣು, ಯಾರು ಆ ಕಡೆಯಿಂದ ಬರ್ತಾರೆ ಅಂತ ಕಾಣಿಸ್ತಿದೆ. ಓ, ಇವರು ನಮ್ಮವರು. ನಮ್ಮವರು ನೋಡಿ. ಬಂದಾರು 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 ಬಂದಾರು. ಬಣ್ಣದ ಮಹಲಿನ ಮಹಾರಾಜ, ಬಣ್ಣದ ಮಹಲಿನ ಮಹಾರಾಜ. ತಂದಾರು 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 ತಂದಾರು. ಮಾದಕ ವಸ್ತ್ರನ ತಂದಾರು, ಇವರು ಮಾದಕ ವಸ್ತ್ರ ತಂದಾರು. ಗಾಂಜ ಅಬೇನು ಹರಾಸ್ಕೇನು, ಗಾಂಜ ಅಬೇನು ಆಶೀಶ್ ಕೊಕೇನು. ಜೊತೆಗೆ ಇರುವುದು ಬ್ರೌನ್ ಶುಗರ್, ಜೊತೆಗೆ ಇರುವುದು ಬ್ರೌನ್ ಶುಗರ್. ನೋಡಪ್ಪ, ನೀವು ಅದೃಷ್ಟವಂತರು. ಮತ್ತೆ ನೋಡಿ, ನಿಮಗಾಗಿ ಬ್ರೌನ್ ಶುಗರ್, ಕೊಕೇನ್, ತರಾಸ್ ಮತ್ತೆ ಸರ್, ಗಾಂಜಾ ಎಲ್ಲ ತಂದಿದ್ದೇನೆ. ಸರ್ ಕೊಡಿ ಕೊಡಿ. ನೀನು ಹೇಗಾಯ್ತೆ? ನೀನು ನೋಡು, ನೀನು ಸೂಪರ್ ಬಾಯ್. ನಿನಗಾಗಿ ತಂದಿದ್ದು ನೋಡು. ನೋಡು, ಇದು ಶ್ಯಾಂಪಲ್. ನನಗೆ ತುಂಬಾ ಬೇಕಾದವರು. ನಂದು ಕ್ಲೋಸು. ಸರ್, ಹೆಂಗೆ ನನ್ನ ಟೀಮು? ನಿಮ್ಮ ಟೀಮ್ ವರ್ಕ್ ಬಹಳ ಚೆನ್ನಾಗಿದೆ. ಆಯ್ತಾಯ್ತು. ನೋಡಪ್ಪ, ಇದು ಶ್ಯಾಂಪಲ್ಗೆ ಬಿಡುದು. ಆದರೆ ಈ ಸಲ ನಿನ್ ದುಡ್ಡು ಕೊಡ್ಬೇಕು. ಕೊಡೋಣ ಬಿಡಿ ಅಂತ 10-20 ರೂಪಾಯಿಗೆ ಇಷ್ಟು ಸಿಗುತ್ತೆ. ಹುಚ್ಚೋದು. ಈ ಸಲ ಅಂದ್ರೆ ಇದು ಫಸ್ಟ್ ಒಂದು ತಗೊಳ್ಳಿ. ಹೇಗೆ ಒಂದು ಶ್ಯಾಂಪಲ್ ನೋಡ್ಕೊಳ್ಳಿ ನೀವು. ಬರ್ಲಾ? This is sample rounds. Stage 1. ಶ್ಯಾಂಪಲ್
ಸರ್ ಈ ಸ್ಯಾಂಪಲ್ ರೌಂಡ್ಗೆ ಹಣ ಕೊಡ್ಲಿಕ್ಕಿಲ್ವಾ? ಇದು ಫಸ್ಟ್ ರೌಂಡ್. ಸೆಕೆಂಡ್ ರೌಂಡ್ಗೆ ನೀವು ಹಣ ಕೊಡಬೇಕು. ಇದು ಇಂಟರ್ನ್ಯಾಷನಲ್ ಪ್ರಾಡಕ್ಟ್. ನೋಡು, ನಿನ್ನ ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ನಿನ್ನ ಹೆಸರು ಮೇಲೆ 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 ಬಹಳ ಮೇಲೆ ಹೋಗ್ತಾ ನಿಂದು. ಸರ್ ಹಾಗಾದ್ರೆ ನಾನು ಮುಂದಿನ ಸಲ ಇನ್ನೂ ದೊಡ್ಡ ಟೀಮ್ ತರ್ತೀನಿ. ಮುಂದಿನ ಸಲ ದೊಡ್ಡ ಹುಡುಗರನ್ನು ಕರ್ಕೊಂಡು ಬರ್ಬೇಕು ನೀನು. ಆವಾಗ ಒಂದು ಪೀಸಿಗೆ ಇನ್ನೊಂದು ಉಚಿತವಾಗಿ ಕೊಡ್ತೀನಿ, ಒಂದಕ್ಕೊಂದು ಫ್ರೀ. ಅಲ್ಲ ಸರ್, ಇದನ್ನ ಎಲ್ಲಿಂದ ತರ್ತೀರಾ ಸರ್? ಎಲ್ಲಿಂದ ತರ್ತೀರಾ ಸರ್? ಅದನ್ನೆಲ್ಲ ಕೇಳ್ತಾರೇನೋ, ಕೇಳಬಾರ್ದು. ಕೇಳಬೇಡ ಅಂತ. ಇದು ಎಲ್ಲಿಂದ, ಯಾಕೆ, ಯಾರು ತರ್ತಾರೆ ನನ್ಗೆ ಗೊತ್ತಿಲ್ಲ. ನೋಡು, ನನಗೆ ಸ್ಟೂಡೆಂಟ್ ಬೇಕು. ಅವರ ವರ್ಕ್ ನನಗೆ ಬಹಳ ಇಷ್ಟವಾಯ್ತು. ನಿಮ್ಮಂತವ್ರು ಸ್ಟೂಡೆಂಟ್ಗಳನ್ನೇ ತಾನೇ ಟಾರ್ಗೆಟ್ ಮಾಡೋದು. ಹೌದು, ನೀವು ತಾನೇ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯೋದು. ಮಾರು ಹೋದ ಹುಡುಗರಿಗೆ ಮಾರಿ ಹೋದ ರಾಜ, ಮಾರು ಹೋದ ಹುಡುಗರಿಗೆ ಮಾರಿ ಹೋದ ರಾಜ, ಮಾರು ಹೋದ ಹುಡುಗರಿಗೆ ಮಾರಿ ಹೋದ ರಾಜ. ಇದೇನೋ ಖಾಲಿ ಆಯ್ತು. ಸಿಗರೇಟ್ ಕೊಡ. ಅಪ್ಪ ನನಗೆ ಇಲ್ಲ ಸಾಯ್ತಾ ಇದ್ರೆ ಬಂದ್ಬಿಡ್ತಾರೆ. ತಗೋ, ಇದು ಖಾಲಿ ಆಗಿದೆ ಕಣ. ನಿನಗೆ ಅಷ್ಟು ಗೊತ್ತಿಲ್ಲೇನೋ? ಖಾಲಿಯಾದ ಸಿಗರೇಟ್ ಪ್ಯಾಕ್ ಅನ್ನ ತಂಬಾಕು ಖಾಲಿ ಆದ್ಮೇಲೆ ಹಿಂಗಾಗಿ ಸ್ವಲ್ಪ ಕೊಡು. ಏನೋ ಇದು ಇಷ್ಟು ಸಖತ್ತಾಗಿದೆ, ಎಂದೂ ಕಂಡಿಲ್ಲ, ಎಲ್ಲೂ ನೋಡ್ಲಿಲ್ಲ. ರಾಜಕಿಶೋರ್ ನನಗೂ ಕೊಡು. ಈಗ ಬೆಳಗಾಗ್ತಿದೆ, ನನಗೆ ಉಳಿದ್ರೆ ಕೊಡ್ತೀನಿ. ಕರಣ್, ಆಕಾಶ್, ಸುಮಿತ್, ಮೊಹಮ್ಮದ್ ಬಾರು. ಭೂಮಿಯಲ್ಲಿ ಎಲ್ಲಿ ಖುಷಿ ಸಿಗತ್ತೆ ಅಂತ ನನಗೆ ಗೊತ್ತು, ಆದ್ರೆ ಏನು ಮಾಡೋದ್ರು ಕೈಯಲ್ಲಿ ಹಣ ಇಲ್ಲ. ನನ್ಗೀಗ ಗಾಂಜಾ ಬೇಕು, ಇನ್ನೂ ಬೇಕು, ಬೇಕೇ ಬೇಕು. ಗಾಂಜಾ ಬೇಕು, ಬೇಕೇ ಬೇಕು, ಇನ್ನೂ ಬೇಕು. ನನಗೀಗ ಗಾಂಜಾ ಬೇಕು, ನನಗೀಗ ಗಾಂಜಾ ಬೇಕು, ನನಗೀಗ ಗಾಂಜಾ ಬೇಕು. ಎಷ್ಟು ಹೇಳಿದ್ರು ಕೇಳಲಿಲ್ಲ ನನ್ನ ಸ್ನೇಹಿತ. ಅಂತೂ ಇಂತೂ ಚಟಕ್ ಬಿದ್ದ. ಮನೆ ತಂದೆ ತಾಯಿನೆಲ್ಲ ಮರೆತು ಬೀದಿಗೆ ಬಿದ್ದಿದ್ದಾನೆ ಈಗ. ಹೋಗ ಸರ್. ಸರ್ ಸರ್, 100 ರೂಪಾಯಿ ಇದ್ರೆ ಕೊಡಿ ಸರ್. ಯಾಕೆ ಸರ್, ಅದು ಇದಕ್ಕೆ ಸರ್. ಏಯ್ 100 ರೂಪಾಯಿ ನನ್ನಲ್ಲಿ ಕೇಳ್ತೀಯ? ಅದು ಕೂಡ ಸಿಗರೇಟ್ ಸೇದಕ್ಕೆ. ದಾರಿದ್ರ ಮುಂಡೆದು, ಬೇರೆ ಕೆಲಸ ಇಲ್ಲ ನಿನಗೆ? ಈಗ ಗಾಂಜಾ ಬೇಕು. ಇಲ್ಲ ಕಣು, ಸತ್ಯ ಹೇಳಿದ್ರೆ ಹಣ ಸಿಗೋವಾಗಿಲ್ಲ. ಅದಕ್ಕೆ ನನಗೀಗ ಗಾಂಜಾ ಬೇಕು, ನನಗೀಗ ಗಾಂಜಾ ಬೇಕು ಅಷ್ಟೇ. ಸುಮ್ಮನಿರೋ, ನೋಡಲ್ಲಿ ಪೊಲೀಸ್ಗಾರಲ್ಲ ಎಲ್ಲ ಇಲ್ಲ. ಮಾಡ್ತೀನಿ, ನನಗೆ ಗಾಂಜಾ ಬೇಕು, ಈಗ ಗಾಂಜಾ ಬೇಕು, ಮಾಡ್ತೀನಿ. ಬೇಡ ಕಣೋ, ಹೇಳೋದು ಕೇಳೋ. ಮತ್ತೆ ಯಾಕೆ ಬಂದು ಕಾಲಿಗೆ ಬಿದ್ದೆ? ಎದ್ದೇಳು. ಏನಾಯ್ತು ಈಗ? ಏನಾಯ್ತು ನಿನ್ಗೆ? ಆಕ್ಸಿಡೆಂಟ್ ಆಗಿದೆ ಸರ್. ಪ್ಲೀಸ್ 100 ರೂಪಾಯಿ ಕೊಡಿ ಸರ್, ಆಸ್ಪತ್ರೆಗೆ ಸೇರಿಸ್ತೀನಿ. ಈಗ ತಾನೇ ನೀನು ಕೇಳಿದ್ದಿ ಸಿಗರೇಟ್ ಸೇದೋಕೆ 100 ರೂಪಾಯಿ ಬೇಕಂತ. ಇವಾಗ ನೀನು ಹೇಳ್ತೀಯ ತಂದೆ ಆಕ್ಸಿಡೆಂಟ್ ಆಗಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೆ ಹಣ ಬೇಕಂತ. ಇದರಲ್ಲಿ ಯಾವ್ದು ಸತ್ಯನೋ ನಿಂದು? ಇಲ್ಲ ಸರ್, ಮುಂದಿನ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಮತ್ತೆ ಯಾಕೆ ನೀನು ಸುಳ್ಳು ಹೇಳಿದೆ? ಸರ್, ಸತ್ಯ ಹೇಳಿದ್ರೆ ಹಣ ಕೊಡೋಲ್ಲ ಅಂತ ಸುಳ್ಳು ಹೇಳಿದೆ ಸರ್. ಬೇಕಂದಷ್ಟು ಕೊಡ್ತಿದ್ದಾರೆ. 500 ರೂಪಾಯಿ ಕೊಡಿ ಸರ್, ಒಂದು 500 ರೂಪಾಯಿ ಕೊಡಿ ಸರ್. 500 ರೂಪಾಯಿ ನಾನೇನು ಬಿಟ್ಟು ಇಟ್ಟಿದ್ದೇನೆ ನಾನು? ಅದು ತಗೊಂಡೋಗಿ ಅಪ್ಪನ ಆಸ್ಪತ್ರೆ ಸೇರಿಸಿ ಹೋಗು. ಥ್ಯಾಂಕ್ ಯು ಸರ್.
ಯಾಕೋ ಹೀಗೆ ಮಾಡ್ತೀಯ? ನೋಡ್ದ ಹೇಗ ಮೋಸ ಮಾಡಿದೆ. ಹೋಗೋ ಬರೋದೆಲ್ಲ ಯಾಕೋ ಹೀಗೆ ಕೇಳ್ತೀಯ? ಏ ಸಾಕ ಕೊಡ, ಪ್ಯಾಕೆಟ್ ಕೊಡು, ಪ್ಯಾಕೆಟ್ ಕೊಡು. ನನಗೆ ಗಾಂಜಾ ಬೇಕು. ತಗೋ, ಏನಾದ್ರೂ ಮಾಡ್ಕೋ. ನೋಡಿ ಹೀಗೆ ಅದು ಬೇಕು ಇದು ಬೇಕು ಅಂತ ಚಟಕ್ ಬೀಳ್ತಾರೆ. ಹೋಗೋ ಬರೋರ ಹತ್ರ ಬಸ್ಸಿಗೆ ಬೇಕು, ಹಾಸ್ಪಿಟಲಿಗೆ ಬೇಕು, ಅವ್ರಿಗೆ ಕೊಡ್ಬೇಕು, ಪ್ರಾಜೆಕ್ಟ್ ವರ್ಕು, ಈ ವರ್ಕು ಆ ವರ್ಕು. ನೋಡಿ ಈಗ ಏನ್ ಮಾಡ್ತಿದ್ಯಾ? ನಾನು ಸರಿಯಾಗಿದ್ದೀನಿ. ಅಮಲು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಅಮಲು ಅಮಲು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ. ಸರ್ ಅಥವಾ ವೆಲಿಮ್ ಟೆನಮ್ಸ್ ಇದ್ರೆ ಸಾಕು ಸರ್. ನೋಡಪ್ಪ, ಅದೆಲ್ಲ ಡಾಕ್ಟರ್ ಚೀಟಿ ಇಲ್ಲದೆ ಕೊಡ್ಲಿಕ್ಕಾಗಲ್ಲ. ನಡೆ ಹೋಗು. ಅಮಲು ಈಗ ಗಾಂಜಾ ಬೇಕು. ಅಮಲು ಏನು ಮಾಡೋದು? ಹಾಂ ಮಾಡಿಸಿ ಸರ್. ಸರ್ ಐಡೆಕ್ಸ್ ಕೊಡಿ ಸರ್. ಐಡೆಕ್ಸ್? ಹಾಂ ಸರ್ ಐಡೆಕ್ಸ್ ಕೊಡಿ ಸರ್. ಅಮಲು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಅಮಲು ಅಮಲು ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಅಮಲು. ಸರ್ 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 ಇನ್ನೊಂದು ಐಡೆಕ್ಸ್ ಕೊಡಿ ಸರ್. ಇನ್ನೊಂದು ಹಾಂ ಸರ್. ಕದ್ದು ಓಡ್ತಿದ್ದಾನೆ, ಬಿಡಿ ಅಂತೀರಾ? ಯಾರು ಕಟ್ಟದ್ದು? ಏನಪ್ಪ ನಿಂದು? ಇಂಥವ್ರನ್ನೆಲ್ಲ ಏನಾಯ್ತು ನಿಂಗೆ? ಯಾಕೆ ಹೊಡ್ದದ್ದು? ಯಾಕಂದ್ರೆ ಹೊಡ್ದದ್ದು ನಿನಗೆ? ಇಂಥವ್ರಿಗೆ ಮತ್ತೆ ಇನ್ನೇನ್ ಮಾಡ್ಬೇಕು? ಇಲ್ಲ ಸರ್, ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್. ಏನಾಯ್ತು? ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಹಣ ಬೇಕಿತ್ತು, ಅದಕ್ಕೆ ಕತೆ. ಅದೇ ಹಣ ಯಾಕೆ ಬೇಕು ನಿನಗೆ? ಗಾಂಜಾ ಬೇಕು, ಗಾಂಜಾ ಚರಸ್ ಬೇಕು, ಅಫೀಮ್ ಬೇಕು ಸರ್. ಇಲ್ದಿದ್ರೆ ಸಾಯ್ತೀನಿ, ಸತ್ತೋಗ್ತೀನಿ. ನೋಡಪ್ಪ, ನಿನಗೆ ಮನೆಯವರು ಯಾರು ಇಲ್ವೇ? ಅವ್ರ ಮಾತಾ ನೀನು ಕೇಳಿದ್ರು. ಅದು ಬೇರೆ, ಈ ಕಲಿಯೋ ವಯಸ್ಸಿನಲ್ಲಿ ಈ ತರ ಮಾಡೋದು ಸರಿಯಾ? ನೀನು ಅವರೆಲ್ಲ ಮನೆಯವರ ಮಾತು ಎಲ್ಲಿ ಕೇಳ್ತಾರೆ ಸರ್? ಯಾಕಪ್ಪ ಈ ತರ ಮಾಡ್ತೀನಿ? ಆಲ್ಕೋ ಬೇಕಿದೆ ಸರ್. ಏನ್ ಮಾಡೋದು ಸರ್? ದುಡ್ಡು ಕಲಿತಾನೇನು? ಹಣ ಇಲ್ಲ ಸರ್. ದುಡಿಯೋಣ ಅಂದ್ರೆ ಸ್ಟೂಡೆಂಟು. ಕದೀತಾನೆ, ಗಾಂಜಾ ಇರ್ತಾನೆ, ಸಿಗರೇಟ್ ಸೇರ್ತಾನೆ. ಇಂಥವ್ರೆಲ್ಲ ಸ್ಟೂಡೆಂಟ್. ನೀನು ವಿದ್ಯಾರ್ಥಿಯಾಗಿ ಈ ತರ ಮಾಡೋದು ಸರಿಯಾ? ನೀನು ಇನ್ನಾದ್ರೂ ಸರಿಯಾಗು. ಕ್ಷಮಿಸಿ ಸರ್, ನನ್ನನ್ನು ಉಳಿಸಿ ಸರ್, ನನ್ನನ್ನು ಉಳಿಸಿ. ಹೋಗೋ ಇಲ್ಲ, ನಾನು ಬದಲಾಗಬೇಕು, ನಾನು ಬದಲಾಗಲೇಬೇಕು. ಈ ದುಷ್ಟತನದಿಂದ ನಾನು ಹೊರಗೆ ಬರಲೇಬೇಕು. ಪ್ರೀತಿ ವಾತ್ಸಲ್ಯದ ಕೊರತೆ ಹಿರಿಯರು ತಿಳಿ ಹೇಳಿದ ಮಾತೆ ಸಹವಾಸ ಬಿಡದು ಮುಕ್ತಿಯೂ ಸಿಗದು ತೊಳಲಾಟ ಒಂದೇ ನರಕದಲ್ಲಿ ತೊಳಲಾಟ ಒಂದೇ ನರಕದಲ್ಲಿ ತೊಳಲಾಟ ತೊಳಲಾಟ. ಒಮ್ಮೆ ಈ ಚಟಕ್ಕೆ ಬಿದ್ದರೆ ಮತ್ತೆ ಹಿಂದಿನಂತಾಗೋದು ಕಷ್ಟ. ಅದಾಗಲೇ ಮಾದಕ ವಸ್ತುವಿನ ಸೇವನೆಯಿಂದ ನಿಶಕ್ತಿ, ಸ್ಮರಣ ಶಕ್ತಿ ಅಷ್ಟೇ ಏಕೆ ನರ ದೌರ್ಬಲ್ಯ, ಹಿಂಜರಿಕೆ, ಹೆದರಿಕೆಗೆ ಒಳಗಾಗಿ ತನ್ನ ಜೀವನದ ಕೊನೆ ಹಂತಕ್ಕೆ ತಲುಪಿರುತ್ತಾರೆ. ಆಗ ಬದುಕು ನೀರಸವೆನಿಸುತ್ತದೆ.
ಹಲೋ, ನಾನು ನಿಮ್ಮ ಮಗ ಕಾಲೇಜಿನ ಪ್ರಿನ್ಸಿಪಾಲ್ ಮಾತಾಡ್ತಾ ಇರೋದು. ನಮಸ್ಕಾರ ಸರ್, ನಮಸ್ಕಾರ. ಏನು ಫೋನ್ ಮಾಡಿದ್ರಿ? ನೋಡಿ, ನಿಮ್ಮ ಮಗ ಸಾಗರ್ಗೆ ಏನಾಯ್ತು? ಈಗ ಬಹಳಷ್ಟು ದಿನಗಳಿಂದ ಒಂಥರ ವರ್ತಿಸ್ತಾ ಇದ್ದಾನೆ. ಅವನ ಬಿಹೇವಿಯರ್ ಚೆನ್ನಾಗಿಲ್ಲ, ಅವನ ನಡವಳಿಕೆ ತುಂಬಾ ತಪ್ಪಿ ನಡೀತಾ ಇದೆ. ಕಾಲೇಜಿಗೆ ಸರಿಯಾಗಿ ಬರ್ತಾ ಇದ್ದಾನ? ಕಾಲೇಜಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಾಲೇಜ್ ಬಂದವನು ಕ್ಯಾಂಪಸ್ ಇಂದ ಹೊರಗಡೆ ಉಳಿತಾನಂತ ಆಗಲೇ ಲೆಕ್ಚರ್ಸ್ HODs ಗಳು ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ನೋಡಿ. ಏನ್ ಸರ್, ನೀವು ಮಕ್ಕಳನ್ನ ನೋಡ್ಬೇಕಾದ್ದು. ನಮ್ಮಲ್ಲಿ ಏನು ಹೇಳ್ತೀರಿ ನೀವು? ನೋಡಿ, ನನ್ನ ಮಗ ಅಂತ ಏನು ಅನುಕಂಪ ತೋರಿಸೋದು ಬೇಡ. ಏನು ಆಕ್ಷನ್ ತಗೊಳ್ತೀರೋ ಅದನ್ನ ನೀವು ತಕೊಳ್ಳಿ. ನನ್ನ ಮಗ ಅಂತ ಅಲ್ಲ, ಇಲ್ಲಿ ಯಾರ ಮಕ್ಕಳಾದ್ರೂ ಸರಿ, ದಾರಿ ತಪ್ಪಿದ್ರೆ ಸರಿಯಾದ ಆಕ್ಷನ್ ನೀವು ತಗೊಳ್ಳೇಬೇಕು. ಹಾಗಲ್ಲ, ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಪ್ರಶಾಂತ್. ನೋಡಿ, ನಿಮ್ಮ ಮಗನ ಬಗ್ಗೆ ಹೇಳ್ತಾ ಇದೆ ಅಂತಲ್ಲ, ನೀವು ಒಂದು ಪೇರೆಂಟ್ಸ್ ಆಗಿ ಅವರಿಗೆ ಅಡ್ವೈಸ್ ಮಾಡ್ಬೇಕಲ್ಲ. ಅವ್ರೇನೋ ಹುಡುಗರು ಆ ರೀತಿ ಮಾಡ್ತಾರಂತಾದ್ರೆ ನೀವು ಹಿರಿಯರಿದ್ದು ಬುದ್ಧಿವಾದ ಹೇಳಬೇಕು. ಸ್ವಲ್ಪ ಅವರಿಗೆ ನೀವು ಉಪದೇಶ ಮಾಡಿದ್ರೆ, ಈ ರೀತಿ ಮಾಡೋ ತಪ್ಪು ಅಂತ ಹೇಳಿದ್ರೆ ಸರಿ ಹೋಗ್ಬೋದಲ್ವಾ? ನೀವೇ ಈ ರೀತಿ ಒಂಥರ. ನೋಡಿ ಸರ್, ನಾವು ಹೆತ್ತವರು ಎಷ್ಟು ಅಂತ ಹೇಳ್ಬಹುದು. ನನಗೆ ಇರುವುದು ಒಬ್ಬ ಮಗ. ಒಂದು ವೇಳೆ ನಾನು ಹೆಚ್ಚು ಅವನ ಬೆನ್ನು ಬಿದ್ದರೆ, ನಾಳೆ ಏನಾದರೂ ಅಪಾಯ ಮಾಡಿಕೊಂಡ್ರೆ ನಾನಾಗ ಏನು ಹೇಳಬೇಕು? ಯಾರಿಗೆ ಹೇಳಬೇಕು? ನೋಡಿ, ಎಲ್ಲ ಕೆಲಸ ನಿಮ್ಮ ಮೇಲೆ ಬಿಟ್ಟಿದ್ದೇನೆ. ನೋಡಿ, ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಸರ್. ನೋಡಿ ಮಿಸ್ಟರ್ ಶ್ರೀಕಾಂತ್ ಅವರೇ, ಪೇರೆಂಟ್ಸ್ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ನೀವು ಕೂಡ ಆ ಜವಾಬ್ದಾರಿನ ವಹಿಸ್ಕೊಳ್ಳಿದ್ರೆ ಮಾತ್ರ ಅವ್ನು ಆಮೇಲೆ ಕಾಲೇಜ್ ಬಂದ ಮೇಲೆ ಏನ್ ಮಾಡ್ತಾನೆ ಅಂತ ನಾವು ನೋಡ್ಕೋಬಹುದು. ಸರಿ ಸರ್, ಸೀರಿಯಸ್ ಮ್ಯಾಟರ್ ಇದು. ನೋಡಿ, ಸಾಧ್ಯ ಆದ್ರೆ ಅವನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಸೇರಿಸಿ ಕೌನ್ಸಿಲಿಂಗ್ ಮಾಡಿಸಿ ಅಂತ ಹೇಳ್ಕೊಡ್ತಿದ್ದೀನಿ. ಸರಿ ಸರ್, ಓಕೆ. ನೀವು ಹೇಳಿದನ್ನ ನಾನು ಒಪ್ಕೊಳ್ತೇನೆ, ನಾವು ವಿಚಾರಿಸ್ಕೊಳ್ತೇನೆ. ನಮಸ್ತೆ ನಮಸ್ತೆ. ಏನ್ ಬಂದ್ರಿ ನೀವು? ಅವರಲ್ಲ? ಅದೇ ಪಕ್ಕದ ಮನೆಯವರಲ್ಲ, ಅಕ್ಕಪಕ್ಕದ ಮನೆಯವ್ರ ಮಾತಾಡೋರಲ್ಲ ಅಂತ ಬಂದೆ. ಮತ್ತೆ ನಿನ್ನೆ ರಾತ್ರಿ ಮಗನ ನೋಡಿದೆ ನಾನು. ಹೊಸ ನೀವು ನಿನ್ನೆ ಮನೆಯಲ್ಲಿ ಇರ್ಲಿಲ್ಲ ಅಂತ ಕಾಣುತ್ತೆ. ಇಲ್ಲ ಸರ್, ನಾನು ಒಂದು ಊರಲ್ಲಿ ಹೋಗಿದ್ದೆ. ಇವತ್ತು ಮಧ್ಯಾಹ್ನ ತಾನೇ ಬಂದೆ ನಾನು. ಏನಿಲ್ಲ, ನಿನ್ನೆ ರಾತ್ರಿ ಗೇಟ್ ಹತ್ರ ಬಿದ್ದಿದ್ದ. ಹಾಗೆ ಎತ್ಕೊಂಡು ಬಂದು ಮನೆಗೆ ಸೇರಿಸಿದೆ. ಹೌದಾ? ಆಗ ಗೊತ್ತಾಯ್ತು ಅವ ರಸ್ತೆಗಳದು ಏನೋ ನೆರೆ ಹೊರೆಯವರಲ್ಲ ಅಂತ ಹೇಳಿದೆ ಸರ್. ಸ್ವಲ್ಪ ಅವನಿಗೆ ಬುದ್ಧಿ ಹೇಳಿ ಸರ್. ಸರಿ ಸರ್, ನೀವು ವಿಷಯ ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆಯ್ತು ಸರ್. ಸಾಗರ್, ಇಲ್ಲಿ ನೋಡು. ಏನು ಏನು ಕಾಲೇಜಿಂದ ಪ್ರಿನ್ಸಿಪಾಲ್ ಫೋನ್ ಬಂದಿದೆ, ನೀನ್ ಸರಿಯಾಗಿ ಕಾಲೇಜಿಗೆ ಹೋಗ್ತಾ ಇಲ್ಲ ಅಂತ, ನಿನ್ ಬಿಹೇವಿಯರ್ ಸರಿ ಇಲ್ಲ ಅಂತ. ಏನು ಮಾತನಾಡು? ಕೇಳಬೇಡಿ, ಎಲ್ಲ ಪ್ರಿನ್ಸಿಪಲ್ ಹೇಳಿದ್ರಲ್ಲ. ನಿನ್ನನ್ನು ಕೇಳದೆ ಮತ್ತಾರೋ ಪಕ್ಕದ ಮನೆಯವರಲ್ಲಿ ಕೇಳ್ಬೇಕು ನಾನು? ಹೌದೇನು? ಹೇಳು, ಮಾತನಾಡು. ಏನ್ ಮಾಡ್ತಾ ಇದ್ದೀನಿ ನೀನು? ನಾನು ಕೇಳ್ಬೇಡಿ ಅಂತ ಹೇಳ್ದಲ್ಲ. ನೀನು ಡ್ರಗ್ಸ್ ತಗೊಳ್ತಾ ಇದ್ದೆ ಅಂತ ನನಗೆ ಪ್ರಿನ್ಸಿಪಾಲ್ ಹೇಳಿದ್ರು. ಪಕ್ಕದ ಫ್ರೆಂಡ್ ನಮ್ಮ ಗೆಳೆಯರು ಹೇಳಿದ್ರು. ಸರಿನೇನು? ನೀವೀಗ ನೀವ್ ಹೇಳ್ದಾಗ ಕೇಳಿದ್ರೆ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ? ನಾನು ಎಲ್ಲಿಗೂ ಬರಲ್ಲ. ಹಣ ಕೊಡಿ. ನೀನು ಆಸ್ಪತ್ರೆಗೆ ಬರೋದಿಲ್ವ? ನೀನು ಬರಲ್ಲ ಅಂದ್ರೆ ಬರಲ್ಲ. ನನಗೆ ಹಣ ಕೊಡಿ. ಹಣ ಕೊಡೋದಿಲ್ಲ ಕೇಳ್ತಾನವ. ಗಾಡಿ ನಾನಿಂದ ಕೆಟ್ಟ ಹೋಗ್ಬೇಕಾಗುತ್ತೆ. ಹಣ ಕೊಡ್ತಾ ಇದ್ರೆ ಏನ್ ಮಾಡ್ತೀಯೋ? ಕೊಡ್ತೀಯೇನು? ಚೆನ್ನಾಗಿ ಪ್ರೀತಿಯ ಕೊಟ್ಟು ನಿನ್ನ ಬೆಳೆಸಿ ಇಷ್ಟು ದೊಡ್ಡವ ಮಾಡಿದೆ. ಆದ್ರೆ ಈಗ ನನಗೆ ಎದುರು ಮಾತನಾಡ್ತೀಯಲ್ವ ನೀನು? ಏನು ನಿನ್ ಭವಿಷ್ಯ ಎಲ್ಲಿ ಹೋಗಿ ಮುಟ್ಟುತ್ತೋ?
ಆ ದೇವರಿಗೆ ಗೊತ್ತು. ನಾನು ತಪ್ಪು ಮಾಡಿದೆ, ನನಗೆ ಗೊತ್ತು. ನಾನೇನ್ ಮಾಡ್ಲಿ, ನಾನೇನ್ ಮಾಡ್ಲಿ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ಏನ್ ನಿರ್ಧಾರ ಮಾಡಿದೆ? ನಾನಿನ್ನು ಬದುಕಿರಬಾರ್ದು, ಸತ್ತೋಗಿ ಬಿಡ್ಬೇಕು, ಸತ್ತೋಗಿ ಬಿಡ್ಬೇಕು. ಸತ್ತು ಏನನ್ನು ಸಾಧಿಸ್ಬೇಕಂತಿದ್ದಿ ನೀನು? ಏನು ಸಾಧನೆ ಮಾಡಿದಂತಾಗಲ್ಲ. ಪುಸ್ತಕಗಳ ದಾಸರಾದ್ರೆ ಕೊನೆಗೆ ಇದೇ ಗತಿ ಅಂತ ಎಲ್ರಿಗೂ ಗೊತ್ತಾಗ್ಬೇಕು. ದೈಹಿಕ ಮಾನಸಿಕ ತೊಂದರೆ, ಪುಸ್ತಕಗಳನ್ನು ಓದುವ ಹವ್ಯಾಸ ಮಾಡ್ಕೊಳ್ಬೇಕು. ಓದಿನಲ್ಲಿ ನಿರಾಸಕ್ತಿ, ದೌರ್ಬಲ್ಯ ಇಂತಹದ್ದೇ ಕೊನೆಗೆ ನಿನಗೆ. ಹಾಗಾದ್ರೆ ನಾನಿದ್ರಿಂದ ಹೊರಗೆ ಬರ್ಲಿಕ್ಕೆ ಏನು ಮಾಡ್ಬೇಕು? ಉತ್ತಮ ಸ್ನೇಹಿತರ ಇಲ್ಲ ಇದರಲ್ಲ, ಉತ್ತಮ ಸ್ನೇಹಿತರ ಸಂಘ ಮಾಡ್ಕೋ. ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೋ. ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವ ಹವ್ಯಾಸ ಮಾಡ್ಕೋ. ಒಳ್ಳೆ ಮರದಿಯನ್ನು ಕಲಿದುಕೋ. ಕೇವಲ ಕ್ಷಣ ಸುಖಕ್ಕೋಸ್ಕರ ಕ್ಷಣಿಕ ಸುಖದ ಬೆನ್ನತ್ತಿ ಕೆಟ್ಟ ವಿದ್ಯಾರ್ಥಿಗಳ ಸಹವಾಸದಿಂದ ದುಶ್ಚಟಕ್ಕೆ ಬಲಿಯಾಗಿ ಹಾಳಾಗಿ ಹೋಗಿರೋ ನನ್ನಂತವನನ್ನಾದ್ರೂ ನೋಡಿ ನೀವು ಪಾಠ ಕಲೀರಿ. ನನ್ನಂತವನನ್ನು ನೋಡಿ ಆದ್ರೂ ಪಾಠ ಕಲೀರಿ. ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆಯನ್ನು ನಿಗ್ರಹಿಸಬೇಕು. ಒಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಯಾವ ತಪ್ಪು ಮಾಡಿರೋದಿಲ್ಲ. ಆ ತಪ್ಪು ಅಂತ ತಿಳಿದಾಗ ಸರಿಪಡಿಸೋಕೆ ಸಾಧ್ಯ ಆಗೋದು. ತಪ್ಪಾಗಿ ಹೋದ್ರೆ ಬೃಹದಾಕಾರವಾಗಿ ಒಂದು ದೊಡ್ಡ ಅಪರಾಧ ಮತ್ತು ಕಾನೂನಿನ ಚೌಕಟ್ಟಲ್ಲಿ ಶಿಕ್ಷೆ ಅನುಭವಿಸುವ ವ್ಯಕ್ತಿಯಾಗಿ ಮಾರ್ಪಡಬಹುದು. ಆದ್ರಿಂದ ಈ ಮಾದಕ ದ್ರವ್ಯಗಳ ಮಾರಾಟವಿರಲಿ, ಅವುಗಳ ಮೂಲವಿರಲಿ, ನಮ್ಗೆ ಗೊತ್ತಿರಬೇಕು ಜಗತ್ತಿನಲ್ಲಿ ಅಮೃತದ ಜೊತೆಗೆ ವಿಷವೂ ಸಿಗುತ್ತೆ ಅಂತ. ಆದ್ರೆ ಆಯ್ಕೆ ಮಾತ್ರ ನಮ್ದಾಗಿರ್ಬೇಕು. ಆ ಆಯ್ಕೆಯಲ್ಲಿ ಅಮೃತ ನಮ್ಮ ಪಾಲಿಗಿರಲಿ ಎಂಬ ಬಯಕೆಯೂ ಕೂಡ ನಮ್ದಾಗಿರ್ಬೇಕು. ಇಲ್ಲದೆ ಹೋದ್ರೆ ಎಲ್ಲವೂ ವಿಷಯವಾಗಿ ಮಾರ್ಪಾಡಾಗುವಂತ ಸಾಧ್ಯತೆ ಇದೆ. ಹಾರುಪ್ರಾಯದಾಗ ನೀನು ರೆಕ್ಕೆಯನ್ನು ಕಟ್ಟಬೇಡ, ಹಾರುಪ್ರಾಯದಾಗ ರೆಕ್ಕೆ ಕಟ್ಟಬೇಡ. ಚಾರುಪ್ರಾಯ ಅದು ನೀನು ಎಚ್ಚರವು ನೋಡೋಣ, ಚಾರುಪ್ರಾಯ ಅದು ಎಚ್ಚರವು ನೋಡೋಣ. ಹಠ ಕಟ್ಟಿದಾರ ಚಟ ಕಟ್ಟೋದುತ್ತಾರೆ, ಹಠ ಕಟ್ಟಿದಾರ ಚಟ ಕಟ್ಟೋದುತ್ತಾರೆ. ಚಾರುತ್ತೋ ಬಲು ಜಾಗ್ರತೆ, ಚಾರುತ್ತೋ ಬಲು ಜಾಗ್ರತೆ. ವ್ಯಸನದಿಂದ ಮಸಣಾದೆಡೆಗೆ, ವ್ಯಸನದಿಂದ ಮಸಣಾದೆಡೆಗೆ, ವ್ಯಸನದಿಂದ ಮಸಣಾದೆಡೆಗೆ. ಸಾಗುವ ಮುನ್ನ ಯೋಚಿಸು, ಸಾಗುವ ಮುನ್ನ ಯೋಚಿಸು, ಸಾಗುವ ಮುನ್ನ ಯೋಚಿಸು. ಈಗಾಗಲೇ ವ್ಯಸನದಿಂದ ಮಸಣದೆಡೆಗೆ ಅಂತ ಒಂದು ಬೀದಿ ನಾಟಕವನ್ನ ದೃಶ್ಯ ರೂಪವಾಗಿ ನೋಡ್ಕೊಂಡಿದ್ರಿ. ನಮ್ಗೊತ್ತು ಯಾವ ಒಂದು ಅಮಲು ದ್ರವ್ಯ ಇರುತ್ತೆ ಅದಕ್ಕೆ ಆ ಆಮಿಷಕ್ಕೆ ಒಳಗಾಗೋದು, ಬಲಿ ಬೀಳೋದು, ಕೊನೆಗೆ ಅದರಿಂದ ಹೊರಬರಲಾಗದೆ ಚಡಪಡಿಸೋದು, ಮತ್ತೆ ಉಳಿತೀವಿ ಎಂಬ ಒಂದು ನಂಬಿಕೆ ಮೇಲೆ ಸಾವಿನ ತುತ್ತ ತುದಿಯತ್ತ ಸಾಗೋದು. ಇಷ್ಟರ ಮಧ್ಯೆ ಆರಂಭದಿಂದ ಮನೆ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿ
ಹಿರಿಯರು ಅಂದರೆ ಹೆತ್ತವರು ಅವರಿಗೆ ಸರಿಯಾದ ವಿದ್ಯಾಭ್ಯಾಸವು ಮಾತ್ರವಲ್ಲ, ಅವರಿಗೆ ಈ ರೀತಿಯ ಬೋಧನಾ ನೀತಿ ಅನ್ನು ಹೇಳಿಕೊಡುವಂಥ ಕೆಲಸ ಆಗಬೇಕು. ಹಾಗೆಯೇ ವಯಸ್ಸಿಗೆ ಬಂದ ಮಕ್ಕಳನ್ನು ಹದ್ದು ಬಸ್ತು ಅಂತ ಅಲ್ಲ, ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳಿಸಿಕೊಡುವಂಥ ಕೆಲಸ ಆಗಬೇಕು. ಹಾಗೆಯೇ ಮಧ್ಯ ವಯಸ್ಕನಾದಾಗ ಅವನಿಗೆ ತನ್ನ ಜವಾಬ್ದಾರಿ ಏನೆಂದು ತಿಳಿಯುವಂಥ ವಿಷಯಗಳು ಈ ಎಲ್ಲರ ಮೂಲಕ ಅಂದರೆ ಈ ಸಮಾಜ ಹೇಳಿಕೊಡಬೇಕು. ಆ ಮೂಲಕ ಸಮಾಜದ ಆಗುಹೋಗುಗಳನ್ನು ಪರಿಶುದ್ಧವಾಗಿ ಸಭ್ಯವಾಗಿ ನಾವು ಇರಬೇಕು ಅಂತ ಹೇಳಿದರೆ ಅಲ್ಲಿಯ ಆಡಳಿತ ಮತ್ತು ಸ್ಥಳೀಯ ಏನು ವ್ಯವಸ್ಥೆಗಳಿರ್ತದೆ ಅವುಗಳು ಕಾನೂನು ಮತ್ತು ಬದ್ಧತೆ ಒಳಗೆ ಸಾಗಬೇಕು. ಈ ನಿಟ್ಟಿನಲ್ಲಿ ಒಬ್ಬ ವ್ಯಕ್ತಿ ಚಿಕ್ಕನಿಂದಲೂ ದೊಡ್ಡವನಾಗಿ ಬೆಳೆಯುವುದರ ಮೂಲಕ ಇಲ್ಲಿ ಸಭ್ಯ ಉತ್ತಮ ನಾಗರಿಕನಾಗಿ ಅವನು ಇರಬೇಕು ಅಂತ ಇದ್ರೆ ಮನುಷ್ಯತ್ವವನ್ನು ಬೆಳೆಸ್ಕೊಳ್ಬೇಕು. ಅವನಲ್ಲಿ ಒಳ್ಳೆ ಭಾವನೆಗಳಿರಬೇಕು. ಒಳ್ಳೆತನಕ್ಕೆ ಮಾತ್ರ ಹೆಚ್ಚು ಪ್ರಾಮುಖ್ಯತೆ ಇರಬೇಕು. ಅದರ ಜೊತೆಗೆ ಅದಾಗಲೇ ಈ ಮಾರಾಟಗಾರರು ಮತ್ತು ವ್ಯಸನಗಳು ಕೂಡ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟವರಲ್ಲ. ಆದರೆ ಅಲ್ಲಿ ಬೇಕಾಗಿರೋದು ವಾದಕ ವ್ಯಸನಗಳಿರಲಿ, ಅವರು ಮಾರುವಂಥವರು ಇರಲಿ, ಅಲ್ಲಿ ಬೇಕಾಗಿರೋದು ಸಾಮರಸ್ಯ ಮಾತ್ರ, ಭಾತೃತ್ವ ಬೇಕು. ಸಹೋದರ ಭಾತೃತ್ವ ಇದ್ದಾಗ ಮಾತ್ರ ಈ ಪಿಡುಗನ್ನು ದೂರ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇಲ್ಲಿನ ಸಂಘ ಸಂಸ್ಥೆಗಳ ಕೈಜೋಡಿಸುವಿಕೆ, ಸ್ಥಳೀಯ ಆಡಳಿತದ ಬಹಳ ಹೆಚ್ಚಿನ ಒಂದು ಜವಾಬ್ದಾರಿಯುತ ಕಾರ್ಯ. ಜೊತೆಗೆ ನಾವು ನೀವಿದ್ದೀವಿ, ಹೆತ್ತವರು ಮಕ್ಕಳು ಸಹಿತ ಈ ಬಗ್ಗೆ ಚಿಂತೆ ಮಾಡೋಣ. ಎಲ್ರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೆ ಈ ಮಾದಕ ದ್ರವ್ಯ ವಿರೋಧಿ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಭಾಗಿಯಾಗೋಣ, ಮಾದಕ ದ್ರವ್ಯವನ್ನ ವಿರೋಧಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಶ್ರಮ ಏವ ಜಯತೆ, ಶರಣು ಶರಣು. ಬೀದಿ ನಾಟಕವಾಗಿದೆ. ಈಗ ನೀವು ಈಗ ವೀಕ್ಷಿಸಿರುವುದು ನಮ್ಮ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ.